कृष्ण 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 हे कृष्ण 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 हे कृष्ण 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 हे कृष्ण 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 हे कृष्ण 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 रक्षा माम् कृष्ण 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 रक्ष कृष्ण 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 पाहि माम् कृष्ण 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 राम राघव राम राघव राम राघव रक्षा माम् राम राघव राम राघव राम राघव रक्ष कृष्ण केशव कृष्ण केशव कृष्ण केशव पाहि माम् कृष्ण केशव कृष्ण केशव कृष्ण केशव राम राघव रक्षा माम् कृष्ण केशव पाहि माम् राम राघव रक्ष मां कृष्ण केशव पाहि मां राम राघव रक्षा माम् कृष्ण केशव पाहि माम् राम राघव रक्ष मां कृष्ण केशव राम राघव रक्षा माम् कृष्ण केशव पाहि माम् राम राघव रक्ष मां कृष्ण केशव पाहि मां हरे कृष्ण माताजी हरे कृष्ण माताजी हरे कृष्ण माताजी हरे कृष्ण माताजी हरे कृष्ण हरे कृष्ण हरे कृष्ण माताजी ವಂದನೆಗಳು हरे कृष्ण माताजी हरे कृष्ण ದಂಡೋತ್ ಪ್ರಣಾಮ ಮಾತಾಜಿ हरे कृष्ण ಹರೇ ಕೃಷ್ಣ ಮಾತಾಜಿ ಮಾತಾಜಿ ಓದಿಸುವುದ ಸ್ಟಾರ್ಟ್ ಮಾಡುದ ಮಾತಾಜಿ ಸ್ಟಾರ್ಟ್ ಮಾಡಿ ಮಾತಾಜಿ ಕಾಂತಮಣಿ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ನಾನು ಆಮೇಲೆ ಓದ್ತೀನಿ ಮಾತಾಜಿ ಓಕೆ ಮಾತಾಜಿ ಲೀನಾ ಮಾತಾಜಿ ಓದಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಲೀನಾ ಮಾತಾಜಿ ಓದ್ತಿಲ್ಲ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಅರ್ಜುನನೊಡನೆ ಮಾತಾಜಿ ಹೌದು ಮಾತಾಜಿ ಹರೇ ಕೃಷ್ಣ ಅರ್ಜುನನೊಡನೆ ರಥವನ್ನೇರಿ ಕೃಷ್ಣನು ಅನೇಕ ಲೋಕಗಳನ್ನು ದಾಟುತ್ತಾ ಉತ್ತರ ದಿಕ್ಕಿನಲ್ಲಿ ಹೋದನು. ಶ್ರೀಮದ್ ಭಾಗವತವು ಇವನ್ನು ಸ್ವಪ್ನ ದ್ವೀಪ ಎಂದು ವರ್ಣಿಸಿದೆ. ಈ ಎಲ್ಲ ಲೋಕಗಳನ್ನು ವೈದಿಕ ಸಾಹಿತ್ಯದಲ್ಲಿ ಕೆಲವೊಮ್ಮೆ ದ್ವೀಪಗಳು ಎಂದೇ ಕರೆಯಲಾಗಿದೆ. ನಾವು ವಾಸಿಸುತ್ತಿರುವುದು ಜಂಬೂ ದ್ವೀಪದಲ್ಲಿ. ಬಹಿರಾಕಾಶವನ್ನು ಗಾಳಿಯ ದೊಡ್ಡ ಸಾಗರವಾಗಿ ಪರಿಗಣಿಸುತ್ತಾರೆ. ಆ ವಾಯುಸಾಗರದಲ್ಲಿ ಅನೇಕ ದ್ವೀಪಗಳಿವೆ. ಇವೇ ಬೇರೆ ಬೇರೆ ಲೋಕಗಳು. ಪ್ರತಿಯೊಂದು ಲೋಕದಲ್ಲಿಯೂ ಸಹ ಸಮುದ್ರಗಳಿವೆ. ಕೆಲವು ಲೋಕಗಳಲ್ಲಿ ಸಮುದ್ರದಲ್ಲಿ ಉಪ್ಪು ನೀರಿದೆ. ಇನ್ನು ಕೆಲವು ದ್ವೀಪಗಳಲ್ಲಿ ಹಾಲಿನ ಸಮುದ್ರಗಳು ಮತ್ತು ಕೆಲವು ಲೋಕಗಳಲ್ಲಿ ಮದ್ಯದ ಸಮುದ್ರಗಳಿವೆ. ಇನ್ನು ಕೆಲವು ಲೋಕಗಳಲ್ಲಿ ತುಪ್ಪದ ಸಮುದ್ರಗಳು ಮತ್ತು ಎಣ್ಣೆಯ ಸಮುದ್ರಗಳಿವೆ. ಬೇರೆ ಬೇರೆ ಬಗೆಗಳ ಪರ್ವತಗಳು ಇವೆ. ಪ್ರತಿಯೊಂದು ಲೋಕಕ್ಕೂ ತನ್ನದೇ ಆದ ವಾತಾವರಣವಿದೆ. ಕೃಷ್ಣನು ಈ ಎಲ್ಲ ಲೋಕಗಳನ್ನು ದಾಟಿ ವಿಶ್ವದ ಆವರಣಕ್ಕೆ ಬಂದನು. ಶ್ರೀಮದ್ ಭಾಗವತದಲ್ಲಿ ಈ ಆವರಣವನ್ನು ದಟ್ಟಗತ್ತಲೆ ಎಂದು ವರ್ಣಿಸಿದೆ. ಈ ಸಂಪೂರ್ಣ ಭೌತಿಕ ಜಗತ್ತನ್ನು ದಟ್ಟಕತ್ತಲೆ ಎಂದು ವರ್ಣಿಸಲಾಗಿದೆ. ತೆರೆದಿರುವ ಸ್ಥಳಗಳಲ್ಲಿ ಬಿಸಿಲಿದೆ, ಆದುದರಿಂದ ಅಲ್ಲಿ ಬೆಳಕಿದೆ. ಆದರೆ ಆವರಣದಲ್ಲಿ ಬಿಸಿಲಿಲ್ಲವಾದುದರಿಂದ ಕತ್ತಲಿದೆ. ಕೃಷ್ಣನು ವಿಶ್ವದ ಆವರಣದ ಪದರಕ್ಕೆ ಬಂದಾಗ ಅವನ ರಥವನ್ನು ಎಳೆಯುತ್ತಿದ್ದ ಶೈಬ್ಯ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಾಹಕ ಎನ್ನುವ ಕುದುರೆಗಳು ಕತ್ತಲನ್ನು ಪ್ರವೇಶಿಸಲು ಹಿಂಜರಿದಂತೆ ಕಂಡಿತು. ಈ ಹಿಂಜರಿಕೆಯು ಕೃಷ್ಣನ ಲೀಲೆಯ ಭಾಗವೇ. ಏಕೆಂದರೆ ಕೃಷ್ಣನ ಕುದುರೆಗಳು ಸಾಮಾನ್ಯ ಕುದುರೆಗಳಲ್ಲ. ಸಾಮಾನ್ಯ ಕುದುರೆಗಳು ವಿಶ್ವದಲ್ಲೆಲ್ಲ ಸಂಚರಿಸಿ ಹೊರಗಿನ ಆವರಣದ ಪದರಗಳನ್ನು ಪ್ರವೇಶಿಸಲಾರವು. ಕೃಷ್ಣನು ಅಲೌಕಿಕನಾದದ್ದರಿಂದ ಅವನಿಗೆ ಸಂಬಂಧಿಸಿದೆಲ್ಲವೂ ಅಲೌಕಿಕವೇ. ಅವು ಭೌತಿಕ ಜಗತ್ತಿನ ಗುಣಗಳಾಚೆ ಇರುವವು. ಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ವಹಿಸುತ್ತಿದ್ದ ಮತ್ತು ಕೃಷ್ಣನ ಸಂಕಲ್ಪದಿಂದ ಅವನ ಕುದುರೆಗಳು ಕತ್ತಲೆಯನ್ನು ಪ್ರವೇಶಿಸಲು ಹಿಂಜರಿದಾಗ ಸಾಮಾನ್ಯ ಕುದುರೆಗಳ ಪಾತ್ರವನ್ನು ವಹಿಸುತ್ತಿದ್ದವು ಎನ್ನುವುದನ್ನು ನಾವು ನೆನಪಿಡಬೇಕು. ಹರೇ ಕೃಷ್ಣ ಮಾತಾಜಿ. ಓದೋದ ಮಾತಾಜಿ. ಮಾತಾಜಿ ಇಷ್ಟು ಓದಿ ಮಾತಾಜಿ ನೀವು ಓದಿ ಮಾತಾಜಿ. ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಹೇಳಿರುವಂತೆ ಕೃಷ್ಣನಿಗೆ ಯೋಗೇಶ್ವರ ಎಂದು ಹೆಸರು. ಯೋಗೇಶ್ವರ ಹರಿ. ಎಲ್ಲ ಯೋಗ ಶಕ್ತಿಗಳು ಅವನ ನಿಯಂತ್ರಣದಲ್ಲಿವೆ. ನಮ್ಮ ಅನುಭವದಲ್ಲಿ ಯೋಗ ಶಕ್ತಿ ಇರುವ ಅನೇಕ ಮನುಷ್ಯನನ್ನು ಕಾಣುತ್ತೇವೆ. ಕೆಲವೊಮ್ಮೆ ಅವರು ಬಹು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಬಲ್ಲರು. ಆದರೆ ಕೃಷ್ಣನು
ಎಲ್ಲ ಯೋಗಶಕ್ತಿಯ ಈಶ್ವರ ತನ್ನ ಕುದುರೆಗಳು ಕತ್ತಲೆಯನ್ನು ಪ್ರವೇಶಿಸಲು ಹಿಂಜರಿಯುವುದನ್ನು ಕಂಡಾಗ ಅವನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ಅದು ಆಕಾಶಕ್ಕೆ ಸೂರ್ಯ ಪ್ರಕಾಶದ 1000ದಷ್ಟು ಬೆಳಕನ್ನು ನೀಡಿತು. ವಿಶ್ವದ ಹೊರಾವರಣದ ಕತ್ತಲೆಯೂ ಸಹ ಕೃಷ್ಣನ ಸೃಷ್ಟಿಯೇ. ಸುದರ್ಶನ ಚಕ್ರವು ಕೃಷ್ಣನ ನಿರಂತರ ಸಂಗಾತಿ. ಆದುದರಿಂದ ಸುದರ್ಶನ ಚಕ್ರವನ್ನು ಮುಂದೆ ಹಿಡಿದಾಗ ಅದು ಕತ್ತಲೆಯನ್ನು ಸೀಳಿತು. ರಾಮಚಂದ್ರನ ಸಾರಂಗ ಧನಸ್ಸಿನಿಂದ ಹೊರಟ ಬಾಣವು ರಾವಣನ ಸೈನ್ಯವನ್ನು ಭೇದಿಸಿದಂತೆ ಸುದರ್ಶನ ಚಕ್ರವು ಕತ್ತಲೆಯನ್ನ ಭೇದಿಸಿತು ಎಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ಸು ಎಂದರೆ ಬಹು ಒಳ್ಳೆಯ, ದರ್ಶನ ಎಂದರೆ ಕಾಣುವುದು. ಕೃಷ್ಣನ ಸುದರ್ಶನ ಚಕ್ರದ ಕೃಪೆಯಿಂದ ಎಲ್ಲವನ್ನೂ ಬಹು ಸ್ಪಷ್ಟವಾಗಿ ಕಾಣಬಹುದು, ಯಾವುದೂ ಕತ್ತಲೆಯಲ್ಲಿ ಉಳಿಯುವುದಿಲ್ಲ. ಹೀಗೆ ಕೃಷ್ಣಾರ್ಜುನರು ಭೌತಿಕ ವಿಶ್ವಗಳನ್ನು ಆವರಿಸಿರುವ ವಿಸ್ತಾರವಾದ ಕತ್ತಲೆಯ ಪ್ರದೇಶವನ್ನು ದಾಟಿ ಹೋದರು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಅರ್ಜುನನು ಬ್ರಹ್ಮಜ್ಯೋತಿ ಎನ್ನುವ ಮಹಾನ್ ಪ್ರಕಾಶವನ್ನು ಕಂಡನು. ಬ್ರಹ್ಮಜ್ಯೋತಿಯು ಭೌತಿಕ ವಿಶ್ವಗಳ ಆವರಣಗಳ ಆಚೆ ಇದೆ. ಅದನ್ನು ನಮ್ಮ ಈಗಿನ ಕಣ್ಣುಗಳಿಂದ ಕಾಣಲು ಸಾಧ್ಯವಿಲ್ಲವಾದುದರಿಂದ ಬ್ರಹ್ಮಜ್ಯೋತಿಯನ್ನು ಕೆಲವೊಮ್ಮೆ ಅವ್ಯಕ್ತ ಎಂದು ಕರೆಯುತ್ತಾರೆ. ವೇದಾಂತಿಗಳು ಎಂದು ಕರೆಸಿಕೊಳ್ಳುವ ನಿರಾಕಾರ ವಾದಿಗಳಿಗೆ ಈ ಆಧ್ಯಾತ್ಮಿಕ ಪ್ರಕಾಶವೇ ಕಟ್ಟಕಡೆಯ ಗುರಿ. ಬ್ರಹ್ಮಜ್ಯೋತಿಯನ್ನು ಅನಂತ ಪಾರಂ ಎಂದರೆ ಮಿತಿಯಿಲ್ಲದ್ದು ಎಂದಿದೆ. ಕೃಷ್ಣನು ಅರ್ಜುನನು ಬ್ರಹ್ಮಜ್ಯೋತಿಯ ಪ್ರದೇಶವನ್ನು ಪ್ರವೇಶಿಸಿದಾಗ ಅದರ ತೀಕ್ಷ್ಣ ಪ್ರಕಾಶವನ್ನು ತಡೆದುಕೊಳ್ಳಲು ಅರ್ಜುನನಿಗೆ ಸಾಧ್ಯವಾಗಲಿಲ್ಲ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಕೃಷ್ಣಾರ್ಜುನರು ಬ್ರಹ್ಮಜ್ಯೋತಿಯ ಪ್ರದೇಶವನ್ನು ತಲುಪಿದುದನ್ನು ಹರಿವಂಶದಲ್ಲಿ ವರ್ಣಿಸಿದೆ. ವೈದಿಕ ಸಾಹಿತ್ಯದ ಆ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪ್ರಿಯ ಅರ್ಜುನ, ನೀನು ಕಾಣುವ ಕಣ್ಣು ಕೊಯ್ಲಿಸುವ ಈ ಪ್ರಭೆ, ಈ ದಿವ್ಯ ಜ್ಯೋತಿ ನನ್ನ ದೇಹದ ಕಿರಣಗಳು. ಭರತರ್ಷಭ, ಈ ಬ್ರಹ್ಮಜ್ಯೋತಿಯೂ ನಾನೇ ಎಂದು ಹೇಳಿದನು. ಸೂರ್ಯಮಂಡಲವನ್ನು ಸೂರ್ಯನ ಬೆಳಕನ್ನು ಪ್ರತ್ಯೇಕ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಕೃಷ್ಣನನ್ನೂ ಅವನ ದೇಹದ ಕಿರಣಗಳಾದ ಬ್ರಹ್ಮಜ್ಯೋತಿಯನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಕೃಷ್ಣನು ಬ್ರಹ್ಮಜ್ಯೋತಿಯೂ ತಾನೇ ಎಂದು ಹೇಳಿದನು. ಇದನ್ನು ಹರಿವಂಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಕೃಷ್ಣನು ಅಹಂ ಸಹ ಎಂದು ಹೇಳುತ್ತಾನೆ. ಬ್ರಹ್ಮಜಿಗಳಿಂದ ಅಥವಾ ಚಿತ್ಕಣ ಎನ್ನುವ ಜೀವಿಗಳ ಸಂಯೋಜನೆಯಿಂದ ಆದದ್ದು. ವೇದದಲ್ಲಿ ಬರುವ ಸೋಹಂ ಅಥವಾ ನಾನೇ ಬ್ರಹ್ಮಜ್ಯೋತಿ ಎನ್ನುವುದನ್ನು ಜೀವಿಗಳಿಗೂ ಅನ್ವಯಿಸಬಹುದು. ಅವುಗಳು ತಾವು ಬ್ರಹ್ಮಜ್ಯೋತಿಗೆ ಸೇರಿವೆ ಎಂದು ಹೇಳಿಕೊಳ್ಳಬಹುದು. ಹರಿವಂಶದಲ್ಲಿ ಕೃಷ್ಣನು ಬ್ರಹ್ಮಜ್ಯೋತಿಯು ನನ್ನ ಆಧ್ಯಾತ್ಮಿಕ ಶಕ್ತಿಯ ವಿಸ್ತೃತ ರೂಪ ಎಂದು ವಿವರಿಸುತ್ತಾನೆ. ಕೃಷ್ಣನು ಅರ್ಜುನನಿಗೆ ಬ್ರಹ್ಮಜ್ಯೋತಿಯು ಮಾಯಾಶಕ್ತಿ ಎನ್ನುವ ತನ್ನ ಬಹಿರ್ಶಕ್ತಿಯ ಪ್ರದೇಶದ ಇದೆ ಎಂದು ಹೇಳಿದನು. ಈ ಭೌತಿಕ ಜಗತ್ತಿನಲ್ಲಿರುವಾಗ ಬ್ರಹ್ಮಜ್ಯೋತಿಯ ಅನುಭವವು ಮನುಷ್ಯನಿಗೆ ಸಾಧ್ಯವಿಲ್ಲ. ಆದುದರಿಂದ ಈ ಜ್ಯೋತಿಯು ಭೌತಿಕ ಜಗತ್ತಿನಲ್ಲಿ ವ್ಯಕ್ತವಾಗುವುದಿಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ವ್ಯಕ್ತವಾಗುತ್ತದೆ. ವ್ಯಕ್ತ ಅವ್ಯಕ್ತ ಎನ್ನುವುದರ ಅರ್ಥ ಇದೆ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ, ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಈ ಎರಡೂ ಶಕ್ತಿಗಳು ಶಾಶ್ವತವಾಗಿ ವ್ಯಕ್ತವಾಗುತ್ತವೆ. ಓದ್ಲೆ ಮಾತಾಜಿ ಮುಂದಿಂದ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪೂಜಾರಿ ಮಾತಾಜಿ ಓದಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇದರ ನಂತರ ಕೃಷ್ಣಾರ್ಜುನರು ವಿಶಾಲವಾದ ಆಧ್ಯಾತ್ಮಿಕ ಜಲವನ್ನು ಪ್ರವೇಶಿಸಿದರು. ಈ ಆಧ್ಯಾತ್ಮಿಕ ಜಲಕ್ಕೆ ಕಾರಣಾರ್ಣವ ಸಾಗರ ಅಥವಾ ವಿರಜ ಎಂದು ಹೆಸರು. ಹೀಗೆಂದರೆ ಭೌತಿಕ ಜಗತ್ತಿನ ಸೃಷ್ಟಿಯ ಕಾರಣವಾದ ಸಾಗರ. ವೈದಿಕ ಸಾಹಿತ್ಯಕ್ಕೆ ಸೇರಿದ ಮೃತ್ಯುಂಜಯ ತಂತ್ರದಲ್ಲಿ ಈ ಕಾರಣ ಸಾಗರದ ಅಥವಾ ವಿರಜಾದ ವಿವರವಾದ ವರ್ಣನೆ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಉನ್ನತವಾದ ಲೋಕಮಂಡಲವು ಸತ್ಯಲೋಕ ಅಥವಾ ಬ್ರಹ್ಮಲೋಕ ಎಂದು ಅಲ್ಲಿ ಹೇಳಿದೆ. ಅದರಾಚೆ ರುದ್ರಲೋಕ ಮತ್ತು ಮಹಾವಿಷ್ಣು ಲೋಕಗಳಿವೆ. ಮಹಾವಿಷ್ಣು ಲೋಕವನ್ನು ಕುರಿತು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ, ಕಾರಣಾರ್ಣವ ಜಲೆ ಭಜತಿಸ್ಮ ಯೋಗ. ಮಹಾವಿಷ್ಣುವು ಕಾರಣ ಸಮುದ್ರದಲ್ಲಿ ಮಲಗಿದ್ದಾನೆ. ಅವನು ಉಸಿರನ್ನು ಬಿಟ್ಟಾಗ ಅಸಂಖ್ಯಾತ ವಿಶ್ವಗಳು ಹುಟ್ಟುತ್ತವೆ. ಅವನು ಉಸಿರನ್ನು ಎಳೆದುಕೊಂಡಾಗ ಅಸಂಖ್ಯಾತ ವಿಶ್ವಗಳು ಅವನನ್ನು ಪ್ರವೇಶಿಸುತ್ತವೆ. ಹೀಗೆ ಭೌತಿಕ ಸೃಷ್ಟಿಯು ಉತ್ಪತ್ತಿಯಾಗುತ್ತದೆ ಮತ್ತೆ ಹಿಂದೆಗೆದುಕೊಳ್ಳಲಾಗುತ್ತದೆ.
ಕೃಷ್ಣಾರ್ಜುನರು ಈ ಜಲವನ್ನು ಹೊಕ್ಕಾಗ ಅಲೌಕಿಕ ಪ್ರಭೆಯ ಚಂಡಮಾರುತವೊಂದು ಸೃಷ್ಟಿಯಾಗುತ್ತಿದ್ದಂತೆ ಕಂಡಿತು. ಕಾರಣಸಾಗರದ ನೀರು ಬಹು ಪ್ರಕ್ಷುಬ್ಧವಾಯಿತು. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಸುಂದರವಾದ ಕಾರಣ ಸಮುದ್ರವನ್ನು ಕಾಣುವ ವಿಶಿಷ್ಟ ಅನುಭವವಾಯಿತು. ಕೃಷ್ಣನೊಡಗೂಡಿ ಹೋದ ಅರ್ಜುನನು ನೀರಿನಲ್ಲಿ ದೊಡ್ಡ ಅರಮನೆಯನ್ನು ಕಂಡನು. ಅದರಲ್ಲಿ ಬೆಲೆ ಬಾಳುವ ಆಭರಣಗಳಿಂದ ಮಾಡಿದ ಸಾವಿರಾರು ಕಂಬಗಳಿದ್ದವು. ಈ ಕಂಬಗಳ ಕಣ್ಣು ಕೋರೈಸುವ ಪ್ರಭೆಯು ಎಷ್ಟು ಚೆಲುವಾಗಿತ್ತೆಂದರೆ ಅರ್ಜುನನು ಅದಕ್ಕೆ ಮನಸೋತನು. ಅರ್ಜುನ ಮತ್ತು ಕೃಷ್ಣರು ಅನಂತ ದೇವನ ಪರ್ವತ ಸದೃಶ ಆಕಾರವನ್ನು ಕಂಡರು. ಅನಂತನಿಗೆ ಶೇಷನೆಂದೂ ಹೆಸರು. ಅನಂತ ದೇವ ಅಥವಾ ಶೇಷನಾಗನು ಬೃಹದಾಕಾರದ ಸರ್ಪ. ಅವನಿಗೆ ಸಾವಿರಾರು ಹೆಡೆಗಳು, ಪ್ರತಿಯೊಂದು ಹೆಡೆಗೂ ಬೆಲೆ ಬಾಳುವ ಹೊಳೆಯುವ ಆಭರಣಗಳು. ಅವು ಸುಂದರವಾಗಿ ಕಣ್ಣು ಕೋರೈಸುವಂತಿದ್ದವು. ಅನಂತ ದೇವನ ಒಂದೊಂದು ಹೆಡೆಗೂ 2 ಕಣ್ಣುಗಳಿದ್ದವು. ಅವು ಭಯಂಕರವಾಗಿದ್ದವು. ಅವನ ದೇಹವು ಸದಾ ಮಂಜಿನಿಂದ ಆವೃತವಾದ ಕೈಲಾಸ ಶಿಖರದಂತೆ ಬೆಳ್ಳಗಿತ್ತು. ಅವನ ಕುತ್ತಿಗೆಯು ನಾಲಿಗೆಗಳು ನೀಲಿ ಛಾಯೆಯಿಂದ ಕೂಡಿದ್ದವು. ಶೇಷನಾಗನ ರೂಪವನ್ನು ಅರ್ಜುನನು ಹೀಗೆ ಕಂಡನು. ಶೇಷನಾಗನ ಬಹು ಮೃದುವಾದ ಬಿಳಿ ದೇಹದ ಮೇಲೆ ಮಹಾವಿಷ್ಣುವು ಹಾಯಾಗಿ ಮಲಗಿದ್ದನು. ಅವನು ಸರ್ವವ್ಯಾಪಿಯಾಗಿ ಬಹು ಬಲಶಾಲಿಯಾಗಿ ಕಂಡನು. ದೇವೋತ್ತಮ ಪರಮಪುರುಷನನ್ನು ಆ ರೂಪದಲ್ಲಿ ಪುರುಷೋತ್ತಮ ಎಂದು ಕರೆಯುತ್ತಾರೆ ಎಂದು ಅರ್ಜುನನು ಅರ್ಥ ಮಾಡಿಕೊಂಡನು. ಅವನನ್ನು ಪುರುಷೋತ್ತಮ ಅಥವಾ ದೇವೋತ್ತಮ ಪರಮಪುರುಷ ಎಂದು ಕರೆಯುತ್ತಾರೆ, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಗರ್ಭೋದಕಶಾಹಿ ವಿಷ್ಣು ಎಂದು ಕರೆಯುವ ವಿಷ್ಣುವಿನ ಇನ್ನೊಂದು ರೂಪವು ಈ ರೂಪದಿಂದ ಹೊರಹೊಮ್ಮುತ್ತದೆ. ಮಹಾವಿಷ್ಣುವಿನ ಪುರುಷೋತ್ತಮ ರೂಪವು ಈ ಭೌತಿಕ ಜಗತ್ತನ್ನು ಮೀರಿದುದು. ಅವನನ್ನು ಉತ್ತಮ ಎಂದು ಕರೆಯುತ್ತಾರೆ. ತಮ ಎಂದರೆ ಕತ್ತಲೆ, ಉತ್ ಎಂದರೆ ಮೇರೆ ಮೀರಿದುದು. ಆದುದರಿಂದ ಉತ್ತಮ ಎಂದರೆ ಭೌತಿಕ ಜಗತ್ತಿನ ಅತ್ಯಂತ ಕತ್ತಲೆಯ ಪ್ರದೇಶದ ಆಚೆ ಇರುವವನು. ಪುರುಷೋತ್ತಮನ ಮಹಾವಿಷ್ಣುವಿನ ಮೈ ಬಣ್ಣವು ಮಳೆಗಾಲದ ಹೊಸ ಮೇಘದಂತೆ ಕಪ್ಪಾಗಿತ್ತು ಎಂದು ಅರ್ಜುನನು ಕಂಡನು. ವಿಷ್ಣುವು ಸೊಗಸಾದ ಪೀತಾಂಬರವನ್ನುಟ್ಟಿದ್ದನು. ಅವನ ಮುಖದಲ್ಲಿ ಸುಂದರವಾದ ಮಂದಹಾಸ, ಕಮಲದಳಗಳಂತಿದ್ದ ಅವನ ಕಣ್ಣುಗಳು ಬಹು ಆಕರ್ಷಕವಾಗಿದ್ದವು. ಮಹಾವಿಷ್ಣುವಿನ ಕಿರೀಟವು ಬೆಲೆ ಬಾಳುವ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನ ಸುಂದರವಾದ ಕರ್ಣಾಭರಣಗಳಿಂದ ಅವನ ಗುಂಗುರು ಕೂದಲಿನ ಚೆಲುವು ಹೆಚ್ಚಿತ್ತು. ಮಹಾವಿಷ್ಣುವಿಗೆ ಮೊಳಕಾಲನ್ನು ಮುಟ್ಟುವ 8 ದೀರ್ಘ ಬಾಹುಗಳಿದ್ದವು. ಅವನ ಕೊರಳು ಕೌಸ್ತುಭದಿಂದ ಅಲಂಕೃತವಾಗಿತ್ತು. ಅವನ ಎದೆಯ ಮೇಲೆ ಶ್ರೀವತ್ಸದ ಎಂದರೆ ಸಿರಿದೇವಿಯ ವಾಸಸ್ಥಾನದ ಸಂಕೇತವಿತ್ತು. ಪ್ರಭುವು ತನ್ನ ಮೊಳಕಾಲಿನವರೆಗೆ ತಾವರೆ ಪುಷ್ಪದ ಹಾರವನ್ನು ಧರಿಸಿದ್ದನು. ಈ ಉದ್ದವಾದ ಮಾಲೆಗೆ ವೈಜಯಂತಿ ಮಾಲೆ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ನಾನು ಓದ್ರ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಪ್ರಭುವಿನ ಬಳಿ ಅವನ ಸಂಗಾತಿಗಳಾದ ನಂದ ಮತ್ತು ಸುನಂದರಿದ್ದರು. ಸುದರ್ಶನ ಚಕ್ರದ ಸಾಕಾರ ರೂಪವು ಬಳ್ಳಿಯಲ್ಲಿ ನಿಂತಿತ್ತು. ವೇದಗಳಲ್ಲಿ ಹೇಳಿರುವಂತೆ ಪ್ರಭುವಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಅವುಗಳು ಸಾಕಾರವಾಗಿ ಅಲ್ಲಿ ನಿಂತಿದ್ದವು. ಅವುಗಳಲ್ಲಿ ಮುಖ್ಯವಾದುದೆಂದರೆ ಪುಷ್ಟಿ ಎಂದರೆ ಪೋಷಣೆಯ ಶಕ್ತಿ, ಶ್ರೀ ಎಂದರೆ ಸೌಂದರ್ಯದ ಶಕ್ತಿ, ಕೀರ್ತಿ ಎಂದರೆ ಯಶಸ್ಸಿನ ಶಕ್ತಿ ಮತ್ತು ಅಜ ಎಂದರೆ ಭೌತಿಕ ಸೃಷ್ಟಿಯ ಶಕ್ತಿ. ಈ ಭೌತಿಕ ಜಗತ್ತನ್ನು ನಿರ್ವಹಿಸುವ ಬ್ರಹ್ಮ, ಶಿವ ಮತ್ತು ವಿಷ್ಣು ಇವರಲ್ಲಿ ಮತ್ತು ಸ್ವರ್ಗಲೋಕಗಳ ಅರಸರಾದ ಇಂದ್ರ, ಚಂದ್ರ, ಸೂರ್ಯ ಮತ್ತು ವರುಣ ದೇವರುಗಳಲ್ಲಿ ಈ ಶಕ್ತಿಗಳಿವೆ. ಎಂದರೆ ಪ್ರಭುವು ಅನುಗ್ರಹಿಸಿದ ಕೆಲವು ಶಕ್ತಿಗಳಿಂದ ಈ ಎಲ್ಲಾ ದೇವತೆಗಳು ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಮಹಾವಿಷ್ಣು ಸ್ವರೂಪವು ಕೃಷ್ಣನ ದೇಹದ ಒಂದು ವಿಸ್ತೃತ ರೂಪ. ಮಹಾವಿಷ್ಣುವು ಕೃಷ್ಣನ ಪೂರ್ಣ ವಿಸ್ತೃತ ರೂಪದ ಒಂದು ಭಾಗ ಎಂದು ಬ್ರಹ್ಮ ಸಂಹಿತೆಯಲ್ಲೂ ಹೇಳಿದೆ. ಇಂತಹ ವಿಸ್ತೃತ ರೂಪಗಳೆಲ್ಲ ದೇವೋತ್ತಮ ಪರಮಪುರುಷನಿಂದ ಭಿನ್ನವಲ್ಲ. ಆದರೆ ಮನುಷ್ಯನಾಗಿ ತನ್ನ ಲೀಲೆಗಳನ್ನು ತೋರುವುದಕ್ಕೋಸ್ಕರ ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡಿದ್ದರಿಂದ ಅವನು ಅರ್ಜುನನು ಮಹಾವಿಷ್ಣುವಿಗೆ ತಲೆಬಾಗಿ ನಮಸ್ಕರಿಸಿ ಗೌರವವನ್ನು ತೋರಿಸಿದರು. ಕೃಷ್ಣನು ಮಹಾವಿಷ್ಣುವಿಗೆ ಗೌರವವನ್ನು ತೋರಿಸಿದನು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಎಂದರೆ ಮಹಾವಿಷ್ಣುವು ತನ್ನಿಂದ ಭಿನ್ನವಲ್ಲವಾದುದರಿಂದ ಮಾತ್ರ
ಅವನು ಪ್ರಣಾಮಗಳನ್ನು ಸಲ್ಲಿಸಿದನು. ಕೃಷ್ಣನು ಮಹಾವಿಷ್ಣುವಿಗೆ ಮಾಡಿದ ಈ ಪ್ರಮಾಣವು ಅಹಂಗ್ರಹ ಉಪಾಸನ ಎನ್ನುವ ಪೂಜೆಯಲ್ಲ. ಜ್ಞಾನ ಯಜ್ಞದ ಮೂಲಕ ಆಧ್ಯಾತ್ಮಿಕ ಜಗತ್ತಿಗೆ ಏರುವ ಪ್ರಯತ್ನವನ್ನು ಮಾಡುತ್ತಿರುವವನು ಈ ಬಗೆಯ ಪೂಜೆಯನ್ನು ಮಾಡಬೇಕೆಂದು ಹೇಳುತ್ತಾರೆ. ಭಗವದ್ಗೀತೆಯಲ್ಲಿಯೂ ಈ ಮಾತನ್ನು ಹೇಳಿದೆ. ಜ್ಞಾನ ಯಜ್ಞೇನ ಛಾಪಿ ಅನ್ನೇ ಜಂತೋ ಮಾಂ ಉಪಾಸತೆ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಓದ್ತಿಲ್ಲ ಮಾತಾಜಿ. ಮಂಜುಳಾ ಎ ಮಾತಾಜಿ ಓದಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನು ಪ್ರಣಾಮವನ್ನು ಮಾಡುವ ಅಗತ್ಯವಿಲ್ಲದಿದ್ದರೂ ಅವನು ಪರಮ ಗುರುವಾದದ್ದರಿಂದ ಮಹಾವಿಷ್ಣುವಿಗೆ ಹೇಗೆ ಗೌರವ ತೋರಿಸಬೇಕೆಂಬುದನ್ನು ಅರ್ಜುನನಿಗೆ ಹೇಳಿಕೊಟ್ಟನು. ಆದರೆ ಭೌತಿಕ ಅನುಭವದಿಂದ ಭಿನ್ನವಾಗಿ ಎಲ್ಲವೂ ಬೃಹದಾಕಾರವಾಗಿರುವುದನ್ನು ಕಂಡು ಅರ್ಜುನನಿಗೆ ಭಯವಾಯಿತು. ಕೃಷ್ಣನು ಮಹಾವಿಷ್ಣುವಿಗೆ ನಮಸ್ಕಾರ ಮಾಡಿದುದನ್ನು ಕಂಡು ತಾನು ಹಾಗೆಯೇ ಮಾಡಿ ಕೈಜೋಡಿಸಿಕೊಂಡು ಪ್ರಭುವಿನ ಮುಂದೆ ನಿಂತನು. ಇದರ ನಂತರ ಪರ್ವತಾಕಾರದ ಮಹಾವಿಷ್ಣುವು ಪ್ರಸನ್ನನಾಗಿ ಹೀಗೆ ಹೇಳಿದನು: ಪ್ರಿಯ ಕೃಷ್ಣ ಮತ್ತು ಅರ್ಜುನರೇ, ನಿಮ್ಮಿಬ್ಬರನ್ನು ನೋಡಲು ನಾನು ಕಾತರನಾಗಿದ್ದೆ. ಆದುದರಿಂದ ಬ್ರಾಹ್ಮಣನ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬರಲು ವ್ಯವಸ್ಥೆ ಮಾಡಿದೆ. ನೀವಿಬ್ಬರೂ ಈ ಅರಮನೆಗೆ ಬರುವಿರೆಂದು ನಿರೀಕ್ಷಿಸಿದ್ದೆ. ಜಗತ್ತಿಗೆ ಭಾರವಾಗಿರುವ ರಾಕ್ಷಸರ ಶಕ್ತಿಯನ್ನು ಕಡಿಮೆ ಮಾಡಲು ನೀವಿಬ್ಬರೂ ನನ್ನ ಅವತಾರಗಳಾಗಿ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡಿದ್ದೀರಿ. ಜಗತ್ತಿಗೆ ಬೇಡವಾದ ಆ ರಾಕ್ಷಸರನ್ನು ಕೊಂದು ದಯವಿಟ್ಟು ನನ್ನ ಬಳಿಗೆ ಹಿಂದಕ್ಕೆ ಬನ್ನಿ. ನೀವಿಬ್ಬರೂ ಮಹರ್ಷಿ ನರನಾರಾಯಣರ ಅವತಾರಗಳು. ನೀವಿಬ್ಬರೂ ಸ್ವಯಂ ಸಂಪೂರ್ಣರಾಗಿದ್ದರೂ ಭಕ್ತರನ್ನು ರಕ್ಷಿಸಿ ರಾಕ್ಷಸರನ್ನು ನಾಶ ಮಾಡಿ ಮುಖ್ಯವಾಗಿ ಶಾಂತಿ ಸಮಾಧಾನಗಳು ಮುಂದುವರಿಯುವಂತೆ ಜಗತ್ತಿನಲ್ಲಿ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸಲು ನೀವು ವಾಸ್ತವ ಧರ್ಮದ ಮೂಲ ತತ್ವಗಳನ್ನು ಬೋಧಿಸುತ್ತಿದ್ದೀರಿ. ಇದರಿಂದ ಜಗತ್ತಿನ ಜನರು ನಿಮ್ಮನ್ನು ಅನುಸರಿಸಿ ಶಾಂತಿ ಸಂಪತ್ತುಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ಅನಂತರ ಕೃಷ್ಣಾರ್ಜುನರು ಮಹಾವಿಷ್ಣುವಿಗೆ ಪ್ರಣಾಮ ಮಾಡಿ ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ತಾವು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿದ ಮಾರ್ಗದಲ್ಲಿಯೇ ಹಿಂದಿರುಗಿದರು. ಬ್ರಾಹ್ಮಣನ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿದ್ದರು. ದ್ವಾರಕೆಗೆ ಹಿಂದಿರುಗಿ ಕೃಷ್ಣಾರ್ಜುನರು ಬ್ರಾಹ್ಮಣನ ಎಲ್ಲ ಮಕ್ಕಳನ್ನು ಅವನಿಗೆ ಒಪ್ಪಿಸಿದರು. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ ಓದಿ. ಮಂಜುಳಾ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ಕೃಷ್ಣ ದೈವೋತ್ತಮ ಪರಮಪುರುಷ. ಕೃಷ್ಣನ ಕೃಪೆಯಿಂದ ದಿವ್ಯ ಲೋಕವನ್ನು ಸಂದರ್ಶಿಸಿದ ನಂತರ ಅರ್ಜುನನಿಗೆ ಪರಮಾಶ್ಚರ್ಯವಾಯಿತು. ಭೌತಿಕ ಜಗತ್ತಿನಲ್ಲಿ ಇರುವ ಶ್ರೀಮಂತಿಕೆಯೆಲ್ಲ ಕೃಷ್ಣನಿಂದ ಹೊರಹೊಮ್ಮಿದುದು ಎನ್ನುವುದು ಕೃಷ್ಣನ ಕೃಪೆಯಿಂದ ಅವನಿಗೆ ಅರ್ಥವಾಯಿತು. ಈ ಭೌತಿಕ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದೇ ಉನ್ನತ ಸ್ಥಿತಿ ಇದ್ದರೂ ಅದು ಕೃಷ್ಣನ ಕೃಪೆ. ಆದುದರಿಂದ ಮನುಷ್ಯನು ಕೃಷ್ಣನಲ್ಲಿ ಕೃತಜ್ಞತೆಯಿಂದ ಕೂಡಿದ ಕೃಷ್ಣ ಪ್ರಜ್ಞೆ ಇರಬೇಕು. ಏಕೆಂದರೆ ಅವನಿಗೆ ಏನೇ ಇದ್ದರೂ ಅದು ಕೃಷ್ಣನ ಕೃಪೆ. ಕೃಷ್ಣನ ಕೃಪೆಯಿಂದ ಅರ್ಜುನನಿಗಾದ ಅದ್ಭುತ ಅನುಭವವು ಭೌತಿಕ ಜಗತ್ತಿನಲ್ಲಿ ತಾನು ಇದ್ದಾಗ ಕೃಷ್ಣನು ನಡೆಸಿದ ಸಾವಿರಾರು ಲೀಲೆಗಳಲ್ಲಿ ಒಂದು. ಅವೆಲ್ಲವೂ ಜಗತ್ತಿನ ಚರಿತ್ರೆಯಲ್ಲಿ ಅದ್ವಿತೀಯವಾದವು, ಸದೃಶವಾದವು. ಈ ಎಲ್ಲಾ ಲೀಲೆಗಳು ಕೃಷ್ಣನ ದೇವೋತ್ತಮ ಪರಮ ಪುರುಷ ಎಂದು ತೋರಿಸಿಕೊಡುತ್ತವೆ. ಆದರೂ ಈ ಜಗತ್ತಿನಲ್ಲಿ ಅವನು ಇದ್ದ ಕಾಲದಲ್ಲಿ ಹಲವು ಲೌಕಿಕ ಕರ್ತವ್ಯಗಳನ್ನು ಮಾಡಬೇಕಾದ ಸಾಮಾನ್ಯ ಮನುಷ್ಯನಂತೆ ನಡೆದುಕೊಂಡನು. ಅವನು ಆದರ್ಶ ಗೃಹಸ್ಥನಾಗಿ ನಡೆದುಕೊಂಡನು. ಅವನಿಗೆ 16,000 ಪತ್ನಿಯರು, 16,000 ಅರಮನೆಗಳು ಮತ್ತು 1,60,000 ಮಕ್ಕಳು ಇದ್ದರು. ಭೌತಿಕ ಪ್ರಪಂಚದಲ್ಲಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಹೇಗೆ ಬದುಕಬೇಕು ಎನ್ನುವುದನ್ನು ರಾಜರುಗಳಿಗೆ ತೋರಿಸಿಕೊಡಲು
ಅವನು ಅನೇಕ ಯಜ್ಞಗಳನ್ನು ಮಾಡಿದನು. ಆದರ್ಶ ಪುರುಷೋತ್ತಮನಾಗಿ ಮಾನವ ಸಮಾಜದಲ್ಲಿ ಅತ್ಯುನ್ನತ ವರ್ಗದವರಾದ ಬ್ರಾಹ್ಮಣರಿಂದ ಪ್ರಾರಂಭಿಸಿ ಅತಿ ಕೆಳಗಿನ ಮನುಷ್ಯರೂ ಸೇರಿದಂತೆ ಸಾಮಾನ್ಯ ಜೀವಿಗಳವರೆಗೆ ಎಲ್ಲರ ಬಯಕೆಯನ್ನು ಈಡೇರಿಸಿದನು. ಜಗತ್ತಿನಲ್ಲೆಲ್ಲ ಸೂಕ್ತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನವಾಗುವಂತೆ ಮಳೆಯನ್ನು ಹಂಚುವ ಕಾರ್ಯವನ್ನು ಇಂದ್ರ ಮಹಾರಾಜನು ನೆರವೇರಿಸುವಂತೆ ತನ್ನ ಅವ್ಯಾಜ ಕರುಣೆಯನ್ನು ವರ್ಷಿಸಿ ಕೃಷ್ಣನು ಪ್ರತಿಯೊಬ್ಬರಿಗೂ ಸಮಾಧಾನ ತರುತ್ತಾನೆ. ಭಕ್ತರನ್ನು ರಕ್ಷಿಸಿ ರಾಕ್ಷಸ ರಾಜರನ್ನು ಕೊಲ್ಲುವುದು ಅವನ ಮಹದುದ್ದೇಶವಾಗಿತ್ತು. ಆದುದರಿಂದ ನೂರಾರು ಸಾವಿರಾರು ರಾಕ್ಷಸರನ್ನು ಕೊಂದನು. ಅನೇಕರನ್ನು ತಾನೇ ಕೊಂದನು, ಕೆಲವರನ್ನು ಅವನು ನಿಯೋಜಿಸಿದ ಅರ್ಜುನನು ಕೊಂದನು. ಹೀಗೆ ಅವನು ಯುಧಿಷ್ಠಿರನಂತಹ ಅನೇಕ ಮಂದಿ ಧರ್ಮಿಷ್ಠ ರಾಜರನ್ನು ಸಿಂಹಾಸನದಲ್ಲಿ ಕೂಡಿಸಿದನು. ಹೀಗೆ ಅವನು ತನ್ನ ದೈವಿಕ ವ್ಯವಸ್ಥೆಯಿಂದ ಯುಧಿಷ್ಠಿರ ಮಹಾರಾಜನೇ ಒಳ್ಳೆಯ ಆಡಳಿತವನ್ನು ಸೃಷ್ಟಿಸಿದನು. ಅನಂತರ ಶಾಂತಿ ಸಮಾಧಾನಗಳು ನೆಲೆಸಿದವು. ಕೃಷ್ಣನ ಅತ್ಯುನ್ನತ ಶಕ್ತಿ ಎಂಬ 88ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಅರ್ಜುನನೊಡನೆ ರಥವನ್ನು ಏರಿ ಕೃಷ್ಣನು ಅನೇಕ ಲೋಕಗಳನ್ನು ದಾಟುತ್ತಾ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಅಲ್ಲಿ ಶ್ರೀಮದ್ ಭಾಗವತವು ಇದನ್ನು ಸಪ್ತದ್ವೀಪ ಅಂತ ಹೇಳಿ ವರ್ಣಿಸಿದೆ. ಎಲ್ಲಾ ಲೋಕಗಳನ್ನು ವೈದಿಕ ಸಾಹಿತ್ಯದಲ್ಲಿ ಕೆಲವೊಮ್ಮೆ ದ್ವೀಪಗಳು ಅಂತ ಹೇಳಿ ಕರೀತಾರೆ. ಹಾಗೆ ನಾವು ಇಲ್ಲಿ ವಾಸಿಸುತ್ತಿರುವಂತದ್ದು ಜಂಬೂ ದ್ವೀಪದಲ್ಲಿ. ಬಹಿರಾಕಾಶವನ್ನು ಗಾಳಿಯ ದೊಡ್ಡ ಸಾಗರವನ್ನಾಗಿ ಪರಿಗಣಿಸುತ್ತಾರೆ. ಈ ವಾಯುಸಾಗರದಲ್ಲಿ ಅನೇಕ ದ್ವೀಪಗಳು ಇವೆ. ಇದು ಎಲ್ಲ ಬೇರೆ ಬೇರೆ ಲೋಕಗಳು. ಪ್ರತಿಯೊಂದು ಲೋಕದಲ್ಲಿ ಕೂಡ ಸಮುದ್ರಗಳು ಇವೆ. ಕೆಲವು ಲೋಕಗಳ ಸಮುದ್ರದಲ್ಲಿ ಉಪ್ಪು ನೀರು ಇದೆ. ನಮ್ಮಲ್ಲಿ ಮಂಗಳೂರಲ್ಲಿ ಉಪ್ಪು ನೀರೇ ಸಮುದ್ರದಲ್ಲಿ. ಹಾಗೆ ಇನ್ನು ಕೆಲವು ದ್ವೀಪಗಳಲ್ಲಿ ಹಾಲಿನ ಸಮುದ್ರಗಳು, ಹಾಗೆ ಮತ್ತು ಕೆಲವು ಲೋಕಗಳಲ್ಲಿ ಮದ್ಯದ ಸಮುದ್ರಗಳು ಇವೆ. ಇನ್ನು ಕೆಲವು ಲೋಕಗಳಲ್ಲಿ ತುಪ್ಪದ ಸಮುದ್ರಗಳು ಮತ್ತು ಎಣ್ಣೆಯ ಸಮುದ್ರಗಳು ಇವೆ. ಬೇರೆ ಬೇರೆ ಬಗೆಯ ಪರ್ವತಗಳು ಕೂಡ ಇವೆ. ಪ್ರತಿಯೊಂದು ಲೋಕಕ್ಕೂ ತನ್ನದೇ ಆದ ಒಂದು ವಾತಾವರಣವಿದೆ. ಕೃಷ್ಣನು ಈ ಎಲ್ಲಾ ಲೋಕಗಳನ್ನು ದಾಟಿ ವಿಶ್ವದ ಆವರಣಕ್ಕೆ ಬಂದನು. ಈಗ ಮದ್ಭಾಗವತದಲ್ಲಿ ಈ ಆವರಣವನ್ನು ದಟ್ಟ ಕತ್ತಲೆ ಅಂತೇಳಿ ವರ್ಣಿಸಿದ್ದಾರೆ. ಅಲ್ಲಿ ಏನು ಉಪ್ಪು, ಹಾಲು, ಮದ್ಯ, ತುಪ್ಪ, ಎಣ್ಣೆ, ಹಾಗೆ ಅನೇಕ ದೇವರೇ ಇಷ್ಟೆಲ್ಲ ಇದೆ. ತುಪ್ಪ ಸಹ ಇದೆ. ಈಗ ಇಲ್ಲಿ ಕೃಷ್ಣ ಈ ಎಲ್ಲಾ ಲೋಕಗಳನ್ನು ದಾಟಿ ಈ ವಿಶ್ವದ ಆವರಣಕ್ಕೆ ಬಂದು ನಿಲ್ತಾನೆ. ಶ್ರೀಮದ್ ಭಾಗವತದಲ್ಲಿ ಈ ಆವರಣವನ್ನು ದಟ್ಟ ಕತ್ತಲೆ ಅಂತೇಳಿ ಹೇಳಿದ್ದಾರೆ. ಸಂಪೂರ್ಣ ಭೌತಿಕ ಜಗತ್ತನ್ನು ಈ ದಟ್ಟ ಕತ್ತಲೆ ಅಂತೇಳಿ ವಿವರಿಸಲಾಗಿದೆ. ಇಲ್ಲಿ ತೆರೆದಿರುವ ಸ್ಥಳಗಳಲ್ಲಿ ಬಿಸಿಲು ಇದೆ, ಮತ್ತೆ ಬೆಳಕು ಕೂಡ ಇದೆ. ಅದಕ್ಕೆ ಬೆಳಕು ಇದೆ, ಬಿಸಿಲಿದ್ದ ಕಾರಣ ಬೆಳಕು ಇರ್ತದೆ. ಹಾಗೆ ಆವರಣದಲ್ಲಿ ಬಿಸಿಲು ಇಲ್ಲದಿದ್ರಿಂದ ಆ ಜಾಗ ಕತ್ತಲು. ಹಾಗೆ ಇಲ್ಲಿ ಕತ್ತಲು ಕೂಡ ಇದೆ. ಕೃಷ್ಣನು ವಿಶ್ವದ ಆವರಣದ ಪದರಕ್ಕೆ ಬಂದಾಗ ಅವನ ರಥವನ್ನು ಎಳೆಯುತ್ತಿದ್ದ ಕೈಭ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಹಕ ಎನ್ನುವ ಕುದುರೆಗಳು ಕತ್ತಲನ್ನು ಪ್ರವೇಶಿಸಲು ಹಿಂಜರಿದಂತೆ ಕಾಣ್ತದೆ. ಈ ಹಿಂಜರಿಕೆಯು ಕೃಷ್ಣನ ಲೀಲೆಯ ಒಂದು ಭಾಗವೇ. ಏಕೆಂದ್ರೆ ಕೃಷ್ಣನ ಕುದುರೆಗಳು ಸಾಮಾನ್ಯ ಕುದುರೆ ಅಲ್ಲ. ಅದು ಸಾಮಾನ್ಯ ಕುದುರೆಗಳು ವಿಶ್ವದಲ್ಲೆಲ್ಲ ಸಂಚರಿಸಿ ಹೊರಗಿನ ಆವರಣದ ಪದಾರ್ಥಗಳನ್ನು ಪ್ರವೇಶಿಸಲಿಕ್ಕೆ ಆಗುದಿಲ್ಲ. ಅದೇ ಕೃಷ್ಣನು ಅಲೌಕಿಕ, ಆದ್ದರಿಂದ ಅವನಿಗೆ ಈ ಸಂಬಂಧಿಸಿದೆಲ್ಲ ಅಲೌಕಿಕವೇ ಆಗಿದೆ. ಅವನಿಗೆ ಯಾವುದೆಲ್ಲ ಸಂಬಂಧಿಸಿದೆ ಅದೆಲ್ಲ ಅಲೌಕಿಕವೇ ಆಗಿದೆ. ಈ ಭೌತಿಕ ಜಗತ್ತಿನ ಗುಣಗಳ ಆಚೆ ಇರುವಂತಹದ್ದು. ಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ವಹಿಸಿದ. ಆಮೇಲೆ ಮತ್ತು ಕೃಷ್ಣನ ಸಂಕಲ್ಪದಿಂದ ಅವನ ಕುದುರೆಗಳು ಈಗ ಕತ್ತಲೆಯಲ್ಲಿ ಪ್ರವೇಶಿಸಲು ಹಿಂಜರಿದಾಗ ಸಾಮಾನ್ಯ ಕುದುರೆಗಳ ಪಾತ್ರವನ್ನು ಅದು ಕೂಡ ವಹಿಸಿತು.
ಅದು ನಾವಿಲ್ಲಿ ನೆನಪಿಡ್ಬೇಕಾದ ಒಂದು ಅಂಶ. ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ಕೃಷ್ಣ ಹೇಳಿದ ಕೃಷ್ಣನಿಗೆ ಯೋಗೇಶ್ವರ ಅಂತೇಳಿ ಕರೀತಾರೆ. ಯೋಗೇಶ್ವರ ಹರಿ, ಎಲ್ಲಾ ಯೋಗ ಶಕ್ತಿಗಳು ಅವನ ನಿಯಂತ್ರಣದಲ್ಲಿ ಇದ್ದೆ. ನಮ್ಮ ಅನುಭವದಲ್ಲಿ ಯೋಗ ಶಕ್ತಿ ಇರುವ ಅನೇಕ ಮನುಷ್ಯರನ್ನು ನಾವಿಲ್ಲಿ ಕಾಣ್ತೀವಿ. ಅದರಲ್ಲಿ ಕೂಡ ಕೆಲವರಂತೂ ಬಹು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಕೃಷ್ಣನು ಎಲ್ಲಾ ಯೋಗ ಶಕ್ತಿಯ ಈಶ್ವರನಾಗಿ ಇದ್ದಾನೆ. ತನ್ನ ಕುದುರೆಗಳು ಕತ್ತಲೆಯನ್ನು ಪ್ರವೇಶಿಸಲು ಹಿಂಜರಿಯುವುದನ್ನು ಕಂಡಾಗ ಅವನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸ್ತಾನೆ. ಅದು ಆಕಾಶಕ್ಕೆ ಸೂರ್ಯಪ್ರಕಾಶದ 1000ದಷ್ಟು ಬೆಳಕನ್ನು ಒಮ್ಮೆಲೆ ನೋಡಿ. ವಿಶ್ವದ ಹೊರ ಆವರಣದ ಕತ್ತಲೆಯೂ ಸಹ ಕೃಷ್ಣನ ಆ ಸೃಷ್ಟಿ. ಇಲ್ಲಿ ಸುದರ್ಶನ ಚಕ್ರವು ಕೃಷ್ಣನ ಅದು ನಿರಂತರವಾದ ಸಂಗಾತಿ. ಆದುದರಿಂದ ಸುದರ್ಶನ ಚಕ್ರವನ್ನು ಮುಂದೆ ಹಿಡಿದಾಗ ಅದು ಕತ್ತಲೆಯನ್ನು ಸೀಳಿಬಿಟ್ಟಿತು. ರಾಮಚಂದ್ರನ ಸಾರಂಗ ಧನುಸಿನಿಂದ ಹೊರಟ ಬಾಣವು ರಾವಣನ ಸೈನ್ಯವನ್ನು ಭೇದಿಸಿದಂತೆ ಸುದರ್ಶನ ಚಕ್ರವು ಕತ್ತಲೆಯನ್ನೇ ಭೇದಿಸಿ ಬಿಟ್ಟಿತು ಅಂತೇಳಿ ಶ್ರೀಮದ್ ಭಾಗವತವು ಹೇಳ್ತದೆ. ಸು ಎಂದರೆ ಬಹು ಒಳ್ಳೆಯ, ದರ್ಶನ ಎಂದರೆ ಕಾಣುವಂಥದ್ದು. ಅಲ್ಲಿ ಬಹು ಒಳ್ಳೆಯ ದರ್ಶನ, ಸುದರ್ಶನ. ಕೃಷ್ಣನ ಸುದರ್ಶನ ಚಕ್ರದ ಕೃಪೆಯಿಂದ ಎಲ್ಲವನ್ನು ಸ್ಪಷ್ಟವಾಗಿ ಕಾಣಬಹುದು, ಯಾವುದೂ ಕತ್ತಲೆಯಲ್ಲಿ ಉಳಿಯುವುದಿಲ್ಲ. ಹೀಗೆ ಕೃಷ್ಣ ಅರ್ಜುನರು ಭೌತಿಕ ವಿಶ್ವಗಳನ್ನು ಆವರಿಸಿರುವ ವಿಸ್ತಾರವಾದ ಕತ್ತಲೆಯ ಪ್ರದೇಶವನ್ನು ದಾಟಿ ಹೋದ್ರು. ಅರ್ಜುನನನ್ನು ಬ್ರಹ್ಮಜ್ಯೋತಿ ಎನ್ನುವ ಮಹಾನ್ ಪ್ರಕಾಶವನ್ನು ಅಲ್ಲಿ ಅರ್ಜುನ ಕಾಣ್ತಾನೆ. ಬ್ರಹ್ಮಜ್ಯೋತಿಯ ಭೌತಿಕ ವಿಶ್ವಗಳ ಆವರಣದಾಚೆ ಅದು ಇದೆ. ಇದನ್ನು ನಮ್ಮ ಈಗಿನ ಕಣ್ಣುಗಳಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಈ ಬ್ರಹ್ಮಜ್ಯೋತಿಯನ್ನು ಕೆಲವೊಮ್ಮೆ ಅವ್ಯಕ್ತ ಅಂತೇಳಿ ಕರೀತಾರೆ. ವೇದಾಂತಿಗಳು ಎಂದು ಕರೆಸಿಕೊಳ್ಳುವ ಆ ನಿರಾಕಾರವಾದಿಗಳಿಗೆ ಈ ಆಧ್ಯಾತ್ಮಿಕ ಪ್ರಕಾಶವೇ ಅದು ಕಟ್ಟ ಕಡೆಯ ಗುರಿ. ಬ್ರಹ್ಮಜ್ಯೋತಿಯನ್ನು ಅನಂತ ಪಾರಂ ಅಂದರೆ ಮಿತಿ ಇಲ್ಲದವು ಅಂತ ಹೇಳ್ತಾರೆ ಎಂದಿದೆ. ಕೃಷ್ಣನು ಅರ್ಜುನನು ಬ್ರಹ್ಮಜ್ಯೋತಿಯ ಆ ಪ್ರದೇಶವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ತೀಕ್ಷ್ಣ ಪ್ರಕಾಶವನ್ನು ತಡೆದುಕೊಳ್ಳಿಕ್ಕೆ ಅರ್ಜುನನಿಗೆ ಆಗ್ಲಿಲ್ಲ. ಅವನು ತನ್ನ ಕಣ್ಣುಗಳನ್ನೇ ಮುಚ್ಚಿಕೊಳ್ತಾನೆ. ಕೃಷ್ಣಾರ್ಜುನರು ಬ್ರಹ್ಮಜ್ಯೋತಿಯ ಪ್ರದೇಶವನ್ನು ತಲುಪುವುದನ್ನು ಹರಿವಂಶದಲ್ಲಿ ವರ್ಣಿಸಿದೆ. ಹಾಗೆ ವೈದಿಕ ಸಾಹಿತ್ಯದ ಆ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪ್ರಿಯ ಅರ್ಜುನ, ನೀನು ಕಾಣುವಂತಹ ಈ ಕಣ್ಣು ಕೋರೈಸುವ ಈ ಪ್ರಭೆ, ಅದು ಈ ದಿವ್ಯ ಜ್ಯೋತಿ, ಇದು ಎಲ್ಲ ನನ್ನ ದೇಹದ ಒಂದು ಕಿರಣಗಳು. ಭರತವರ್ಷಭ, ಈ ಬ್ರಹ್ಮ ಜ್ಯೋತಿಯು ನಾನೇ ಆಗಿದ್ದೇನೆ ಅಂತ ಹೇಳ್ತಾರೆ. ಸೂರ್ಯಮಂಡಲವನ್ನು ಕೂಡ ಸೂರ್ಯನ ಬೆಳಕನ್ನು ಪ್ರತ್ಯೇಕ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಕೃಷ್ಣನನ್ನು ಅವನ ದೇಹದ ಕಿರಣಗಳಿಂದ ಅಥವಾ ಕಿರಣಗಳಾದ ಬ್ರಹ್ಮ ಜ್ಯೋತಿಯನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನು ಬ್ರಹ್ಮ ಜ್ಯೋತಿಯು ತಾನೇ ಎಂದು ಹೇಳ್ತಾನೆ. ಇದನ್ನು ಹರಿವಂಶದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿ. ಹಾಗೆ ಅಲ್ಲಿ ಕೃಷ್ಣನು ಹಂಸಃ ಅಂದ್ರೆ ಅಂತ ಹೇಳ್ತಾನೆ. ಅಂದ್ರೆ ಬ್ರಹ್ಮ ಜ್ಯೋತಿಯು ಬಹು ಸೂಕ್ಷ್ಮ, ಅದು ಆಧ್ಯಾತ್ಮಿಕ ಕಿಡಿಗಳಿಂದ ಅಥವಾ ಚಿಕ್ಕನ ಎನ್ನುವ ಜೀವಿಗಳ ಸಂಯೋಜನೆಯಿಂದ ಆದದು. ವೇದದಲ್ಲಿ ಬರುವ ಸೋಹಂ ಅಥವಾ ನಾನೇ ಬ್ರಹ್ಮಜ್ಯೋತಿ ಎನ್ನುವುದನ್ನು ಜೀವಿಗಳಿಗೂ ಕೂಡ ಇದು ಅನ್ವಯಿಸಬಹುದು. ಅವುಗಳು ತಾವು ಬ್ರಹ್ಮಜ್ಯೋತಿಗೆ ಸೇರಿವೆ ಎಂದು ಹೇಳಿಕೊಳ್ಬಹುದು ಜೀವಿಗಳು. ಹರಿವಂಶದಲ್ಲಿ ಕೃಷ್ಣನು ಬ್ರಹ್ಮಜ್ಯೋತಿಯು ನನ್ನ ಆಧ್ಯಾತ್ಮ ಶಕ್ತಿಯ ವಿಸ್ತೃತ ಒಂದು ರೂಪ ಅಂತೇಳಿ ಅದನ್ನು ವಿವರಿಸ್ತಾನೆ. ಹೀಗೆ ಕೃಷ್ಣನು ಅರ್ಜುನನಿಗೆ ಬ್ರಹ್ಮಜ್ಯೋತಿಯು ಮಾಯಾಶಕ್ತಿ ಎನ್ನುವ ನನ್ನ ಬಹಿರ್ಶಕ್ತಿಯ ಪ್ರದೇಶದ ಆಚೆ ಇದೆ ಅಂತ ಹೇಳ್ತಾನೆ. ಈ ಭೌತಿಕ ಜಗತ್ತಿನಲ್ಲಿರುವಾಗ ಬ್ರಹ್ಮಜ್ಯೋತಿಯ ಅನುಭವ ಮನುಷ್ಯನಿಗೆ ಸಾಧ್ಯ ಇಲ್ಲ. ಆದುದರಿಂದ ಈ ಜ್ಯೋತಿಯು ಭೌತಿಕ ಜಗತ್ತಿನಲ್ಲಿ ವ್ಯಕ್ತವೇ ಆಗುವುದಿಲ್ಲ. ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ವ್ಯಕ್ತವಾಗ್ತದೆ. ವ್ಯಕ್ತ ಅವ್ಯಕ್ತ ಎನ್ನುವುದರ ಅರ್ಥ ಇದೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? ಅವ್ಯಕ್ತನೋ ಅವ್ಯಕ್ತ ಸನಾತನ, ಈ ಎರಡೂ ಶಕ್ತಿಗಳು ಕೂಡ ಶಾಶ್ವತವಾಗಿ ವ್ಯಕ್ತವಾಗ್ತದೆ ಅಂತ. ಇದರ ನಂತರ ಕೃಷ್ಣಾರ್ಜುನರು ವಿಶಾಲವಾದ ಆಧ್ಯಾತ್ಮಿಕ ಜಲವನ್ನು ಪ್ರವೇಶಿಸಿದರು. ಈ ಆಧ್ಯಾತ್ಮಿಕ ಜಲಕ್ಕೆ ಕಾರಣವರ್ಣವ ಸಾಗರ
ಅಥವಾ ವಿರಾಜ ಅಂತೇಳಿ ಹೆಸರು. ಹೀಗೆಂದ್ರೆ ಈ ಭೌತಿಕ ಜಗತ್ತಿನ ಸೃಷ್ಟಿಯ ಕಾರಣವಾದ ಸಾಗರ. ವೈದಿಕ ಸಾಹಿತ್ಯಕ್ಕೆ ಸೇರಿದ ಮೃತ್ಯುಂಜಯ ತಂತ್ರದಲ್ಲಿ ಈ ಕಾರಣ ಸಾಗರದ ಅಥವಾ ವಿರಾಜದ ವಿವರವಾದ ವರ್ಣನೆ ಅಲ್ಲಿ ಇದೆ. ಮೃತ್ಯುಂಜಯ ತಂತ್ರ ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಉನ್ನತವಾದ ಲೋಕಮಂಡಲವು ಸತ್ಯಲೋಕ ಅಥವಾ ಆ ಬ್ರಹ್ಮಲೋಕ ಅಂತೇಳಿ ಹೇಳಿದೆ. ಅದರ ಆಚೆ ರುದ್ರಲೋಕ ಇದೆ ಮತ್ತು ಮಹಾವಿಷ್ಣು ಲೋಕಗಳು ಕೂಡ ಇವೆ. ಮಹಾವಿಷ್ಣು ಲೋಕವನ್ನು ಕುರಿತು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಯಾ ಕಾರಣವನ್ನ ವಜನೆ ಭಜತಿಸ್ಮ ಯೋಗ. ಮಹಾವಿಷ್ಣು ಕಾರಣ ಸಮುದ್ರದಲ್ಲಿ ಮಲಗಿದ್ದಾನೆ. ಅವನು ಉಸಿರನ್ನು ಬಿಟ್ಟಾಗ ಅಸಂಖ್ಯಾತ ವಿಶ್ವಗಳು ಹುಟ್ಟುತ್ತವೆ. ಅವನು ಉಸಿರನ್ನು ಎಳೆದುಕೊಂಡಾಗ ಆ ಅಸಂಖ್ಯಾತ ವಿಶ್ವಗಳು ಕೂಡ ಅವನ ಒಳಗೆ ಪ್ರವೇಶಿಸುತ್ತದೆ. ಹೀಗೆ ಭೌತಿಕ ಸೃಷ್ಟಿ ಉತ್ಪತ್ತಿ ಆಗ್ತದೆ ಮತ್ತೆ ಹಿಂತೆಗೆದುಕೊಳ್ಳುತ್ತದೆ. ಹಾಗೆ ಹಿಂತೆಗೆದುಕೊಳ್ಳಲು ಕೂಡ ಆಗ್ತದೆ, ಅದು ಹಾಗೆ ಉತ್ಪತ್ತಿ ಕೂಡ ಆಗ್ತದೆ. ಕೃಷ್ಣಾರ್ಜುನರು ಈ ಜಲವನ್ನು ಹೊಕ್ಕಾಗ ಅಲೌಕಿಕ ಪ್ರಭೆಯ ಚಂಡಮಾರುತವೊಂದು ಸೃಷ್ಟಿಯಾಗುತ್ತಿದ್ದಂತೆ ಕಂಡಿತು. ಕಾರಣ ಸಾಗರದ ನೀರು ಬಹು ಪ್ರಕ್ಷುಬ್ಧವಾಯಿತು. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಸುಂದರವಾದ ಕಾರಣ ಸಮುದ್ರವನ್ನು ಕಾಣುವಂತಹ ವಿಶಿಷ್ಟವಾದ ಅನುಭವ ಅವನಿಗೆ ಆಯಿತು. ಕೃಷ್ಣನ ಒಡಗೂಡಿ ಹೋದ ಅರ್ಜುನನು ನೀರಿನಲ್ಲಿ ದೊಡ್ಡ ಅರಮನೆಯನ್ನು ಕಂಡ. ಅದರಲ್ಲಿ ಬೆಲೆಬಾಳುವ ಆಭರಣಗಳಿಂದ ಮಾಡಿದ ಸಾವಿರಾರು ಕಂಬಗಳು ಇದ್ದವು. ಆ ಕಂಬಗಳು ಕಣ್ಣು ಕೋರೈಸುವ ಪ್ರಭೆಯ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ಅರ್ಜುನನು ಅದಕ್ಕೆ ಮನಸೋಳ್ತಾನೆ. ಅರ್ಜುನ ಮತ್ತು ಕೃಷ್ಣರು ಅನಂತ ದೇವನ ಪರ್ವತ ಸದೃಶ ಆಕಾರವನ್ನು ಕಾಣ್ತಾರೆ. ಅನಂತನಿಗೆ ಶೇಷನೆಂದು ಹೆಸರು. ಅನಂತ ದೇವ ಅಥವಾ ಶೇಷನಾಗನು ಬೃಹತ್ ಆಕಾರದ ಸರ್ಪ. ಅವನಿಗೆ ಸಾವಿರಾರು ಹೆಡೆಗಳು, ಪ್ರತಿಯೊಂದು ಹೆಡೆಗೂ ಬೆಲೆ ಬಾಳುವ ಹೊಳೆಯುವಂತಹ ಆಭರಣಗಳು. ಅವು ಸುಂದರವಾಗಿ ಕಣ್ಣು ಕೋರೈಸ್ತಿದ್ದವು. ಅನಂತ ದೇವನ ಒಂದೊಂದು ಹೆಡೆಗೂ 2 ಕಣ್ಣುಗಳು ಇದ್ದವು. ಅವು ಭಯಂಕರವಾಗಿ ಇದ್ದವು. ಅವನ ದೇಹವು ಸದಾ ಮಂಜಿನಿಂದ ಆವೃತವಾದ ಕೈಲಾಸ ಶಿಖರದಂತೆ ಬೆಳ್ಳಗೆ ಇತ್ತು. ಅವನ ಕುತ್ತಿಗೆಯು ನಾಲಿಗೆಗಳು ನೀಲಿ ಛಾಯೆಯಿಂದ ಕೂಡಿದವು. ಶೇಷನಾಗನ ರೂಪವನ್ನು ಅರ್ಜುನನು ಈ ರೀತಿಯಾಗಿ ಕಾಣ್ತಾನೆ. ಶೇಷನಾಗನ ಬಹು ಮೃದುವಾದ ಬಿಳಿಯ ದೇಹದ ಮೇಲೆ ಮಹಾವಿಷ್ಣು ಹಾಯಾಗಿ ಮಲಗಿದ್ದ. ಅವನು ಸರ್ವವ್ಯಾಪಿಯಾಗಿ ಬಹು ಬಲಶಾಲಿಯಾಗಿ ಕಂಡನು. ದೇವೋತ್ತಮ ಪರಮ ಪುರುಷನನ್ನು ಈ ರೂಪದಲ್ಲಿ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಇದನ್ನು ಅರ್ಜುನ ಈಗ ಅರ್ಥ ಮಾಡಿಕೊಂಡನು. ಅವನನ್ನು ಪುರುಷೋತ್ತಮ ಅಥವಾ ದೇವೋತ್ತಮ ಪರಮ ಪುರುಷ ಅಂತೇಳಿ ಕರೀತಾರೆ. ಏಕೆಂದ್ರೆ ಭೌತಿಕ ಜಗತ್ತಿನಲ್ಲಿ ಗರ್ಭೋದಕಶಾಹಿ ವಿಷ್ಣು ಎಂದು ಕರೆಯುವ ವಿಷ್ಣುವಿನ ಇನ್ನೊಂದು ರೂಪವು ಈ ರೂಪದಿಂದಲೇ ಹೊರಗೆ ಬರ್ತದೆ. ಮಹಾವಿಷ್ಣುವಿನ ಪುರುಷೋತ್ತಮ ರೂಪವು ಈ ಭೌತಿಕ ಜಗತ್ತನ್ನು ಮೀರಿದುದು. ಅದನ್ನು ಉತ್ತಮ ಎಂದು ಕರೆಯುತ್ತಾರೆ. ತಮ ಎಂದರೆ ಕತ್ತಲೆ, ಉತ್ ಎಂದರೆ ಮೇರೆ ಮೀರಿದುದು. ಆದುದರಿಂದ ಉತ್ತಮ ಎಂದರೆ ಭೌತಿಕ ಜಗತ್ತಿನ ಅತ್ಯಂತ ಕತ್ತಲೆಯ ಪ್ರದೇಶದ ಆಚೆ ಇರುವಂತದ್ದು. ಪುರುಷೋತ್ತಮನ ಮಹಾವಿಷ್ಣು ಅವನ ಮೈ ಬಣ್ಣವು ಮಳೆಗಾಲದ ಹೊಸ ಮೇಘದಂತೆ ಕಪ್ಪಾಗಿತ್ತು ಎಂದು ಅರ್ಜುನ ಕಾಣ್ತಾನೆ. ವಿಷ್ಣುವು ಸೊಗಸಾದ ಪೀತಾಂಬರ ಬಣ್ಣವನ್ನು ಹುಟ್ಟಿದ್ದನು. ಅವನ ಮುಖದಲ್ಲಿ ಸುಂದರವಾದ ಮಂದಹಾಸ, ಕಮಲದಳಗಳಂತಿದ್ದ ಅವನ ಕಣ್ಣುಗಳು ಬಹು ಆಕರ್ಷಕವಾಗಿದ್ದವು. ಮಹಾವಿಷ್ಣುವಿನ ಕಿರೀಟವು ಬೆಲೆಬಾಳುವ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನ ಸುಂದರವಾದ ಕರ್ಣಾಭರಣಗಳಿಂದ ಅವನ ಗುಂಗುರು ಕೂದಲಿನ ಚೆಲುವು ಕೂಡ ಹೆಚ್ಚಿತ್ತು. ಮಹಾವಿಷ್ಣುವಿಗೆ ಮೊಳಕಾಲನ್ನು ಮುಟ್ಟುವ 8 ದೀರ್ಘ ಬಾಹುಗಳು ಇದ್ದವು. ಅವನ ಕೊರಳು ಕೌಸ್ತುಭದಿಂದ ಅಲಂಕೃತವಾಗಿತ್ತು. ಅವನ ಎದೆಯ ಮೇಲೆ ಶ್ರೀವಾಸಂ ಎಂದರೆ ಸಿರಿದೇವಿಯ ವಾಸಸ್ಥಾನದ ಸಂಕೇತ ಇತ್ತು. ಪ್ರಭು ತನ್ನ ಮೊನಕಾಲಿನವರೆಗೆ ತಾವರೆ ಪುಷ್ಪದ ಹಾರವನ್ನು ಧರಿಸಿದ್ದ. ಹಾಗೆ ಈ ಉದ್ದವಾದ ಮಾಲೆಗೆ ವೈಜಯಂತಿ ಮಾಲೆ ಅಂತ ಹೆಸರು. ಪ್ರಭುವಿನ ಬಳಿ ಅವನ ಸಂಗಾತಿಗಳಾದ ನಂದ ಮತ್ತೆ ಸುನಂದರು ಇದ್ರು. ಸುದರ್ಶನ ಚಕ್ರದ ಸಕಾರ ರೂಪವು ಬಳಿಯಲ್ಲಿ ನಿಂತಿತ್ತು. ವೇದಗಳಲ್ಲಿ ಹೇಳಿರುವಂತೆ ಪ್ರಭುವಿಗೆ ಅಸಂಖ್ಯಾತ ಶಕ್ತಿಗಳಿವೆ.
ಅವುಗಳು ಸಾಕಾರವಾಗಿ ಅಲ್ಲಿ ನಿಂತಿದ್ದವು. ಅವುಗಳಲ್ಲಿ ಮುಖ್ಯವಾದುದೆಂದರೆ ಪುಷ್ಟಿ ಎಂದರೆ ಪೋಷಣೆಯ ಶಕ್ತಿ, ಶ್ರೀ ಎಂದರೆ ಸೌಂದರ್ಯದ ಶಕ್ತಿ, ಕೀರ್ತಿ ಎಂದರೆ ಯಶಸ್ಸಿನ ಶಕ್ತಿ, ಮತ್ತು ಅಜ ಎಂದರೆ ಭೌತಿಕ ಸೃಷ್ಟಿಯ ಶಕ್ತಿ. ಈ ಭೌತಿಕ ಜಗತ್ತನ್ನು ನಿರ್ವಹಿಸುವ ಬ್ರಹ್ಮ, ಶಿವ ಮತ್ತು ವಿಷ್ಣು ಇವರಲ್ಲಿ ಮತ್ತು ಸ್ವರ್ಗಲೋಕಗಳ ಅರಸರಾದ ಇಂದ್ರ, ಚಂದ್ರ, ಸೂರ್ಯ ಮತ್ತು ವರುಣ ದೇವರುಗಳಲ್ಲಿ ಈ ಶಕ್ತಿಗಳು ಇವೆ. ಎಂದರೆ ಪ್ರಭುವು ಅನುಗ್ರಹಿಸಿದ ಕೆಲವು ಶಕ್ತಿಗಳಿಂದ ಈ ಎಲ್ಲಾ ದೇವತೆಗಳು ಆ ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ಎಲ್ಲರೂ ನಿರತರಾಗ್ತಾರೆ, ಎಲ್ಲಾ ದೇವತೆಗಳು. ಮಹಾವಿಷ್ಣು ಸ್ವರೂಪವು ಕೃಷ್ಣನ ದೇಹದ ಒಂದು ವಿಸ್ತೃತ ರೂಪ. ಮಹಾವಿಷ್ಣು ಕೃಷ್ಣನ ಪೂರ್ಣ ವಿಸ್ತೃತ ರೂಪದ ಒಂದು ಭಾಗ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಇಂತಹ ವಿಸ್ತೃತ ರೂಪಗಳಲ್ಲೆಲ್ಲ ದೇವೋತ್ತಮ ಪರಮ ಪುರುಷನಿಂದ ಅದು ಬೇರೆ ಅಲ್ಲ. ಅಂದ್ರೆ ಮನುಷ್ಯನಾಗಿ ತನ್ನ ಲೀಲೆಗಳನ್ನು ತೋರುವುದಕ್ಕೋಸ್ಕರ ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡಿದ್ದ. ಆದ್ರಿಂದ ಅವನು ಅರ್ಜುನನನ್ನು ಮಹಾವಿಷ್ಣುವಿಗೆ ತಲೆಬಾಗಿ ನಮಸ್ಕರಿಸಿ ಗೌರವವನ್ನು ತೋರಿಸಿದ. ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಕೊಂಡಿದ್ದರಿಂದ ಅವನು ಅರ್ಜುನನು ಮಹಾವಿಷ್ಣುವಿಗೆ ತಲೆಬಾಗಿ ನಮಸ್ಕರಿಸಿ ಗೌರವವನ್ನು ತೋರಿಸಿದ. ಕೃಷ್ಣನು ಮಹಾವಿಷ್ಣುವಿಗೆ ಗೌರವವನ್ನು ಕೂಡ ತೋರಿಸಿದನು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅಂದ್ರೆ ಇಲ್ಲಿ ಮಹಾವಿಷ್ಣುವು ತನ್ನಿಂದ ಭಿನ್ನವಲ್ಲವಾದುದರಿಂದ ಮಾತ್ರ ಅವನು ಪ್ರಣಾಮಗಳನ್ನು ಸಲ್ಲಿಸಿದನು. ಕೃಷ್ಣನು ಮಹಾವಿಷ್ಣುವಿಗೆ ಮಾಡಿದ ಈ ಪ್ರಣಾಮವು ಗ್ರಹ ಉಪಾಸನ ಎನ್ನುವ ಪೂಜೆಯಲ್ಲ, ಜ್ಞಾನ ಯಜ್ಞದ ಮೂಲಕ ಆಧ್ಯಾತ್ಮಿಕ ಜಗತ್ತಿಗೆ ಏರುವ ಪ್ರಯತ್ನವನ್ನು ಮಾಡುತ್ತಿರುವವರು ಈ ಬಗೆಯ ಪೂಜೆಯನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಭಗವದ್ಗೀತೆಯಲ್ಲಿಯೂ ಈ ಮಾತನ್ನು ಹೇಳಿದೆ. ಜ್ಞಾನ ಯಜ್ಞೇನ ಚಾಪಿ ಅನ್ಯೇ ಯಜಂತೋ ಮಾಂ ಉಪಾಸತೆ. ಕೃಷ್ಣನು ಪ್ರಣಾಮವನ್ನು ಮಾಡುವ ಅಗತ್ಯವಿಲ್ಲದಿದ್ರೂ ಕೂಡ ಅವನು ಪರಮ ಗುರು. ಆದ್ರಿಂದ ಮಹಾವಿಷ್ಣುವಿಗೆ ಹೇಗೆ ಗೌರವ ತೋರಿಸಬೇಕು ಎಂಬುದನ್ನು ಅರ್ಜುನನಿಗೆ ಅವನು ಹೇಳಿಕೊಡ್ತಾನೆ. ಭೌತಿಕ ಅನುಭವದಿಂದ ಭಿನ್ನವಾಗಿ ಎಲ್ಲವೂ ಬೃಹತ್ ಆಕಾರವಾಗಿರುವುದರಿಂದ ಅರ್ಜುನನಿಗೆ ಕೂಡ ಅದನ್ನು ನೋಡಿ ಭಯ ಆಗ್ತದೆ. ಕೃಷ್ಣ ಮಹಾವಿಷ್ಣುವಿಗೆ ನಮಸ್ಕಾರ ಮಾಡಿದನ್ನು ಕಂಡು ತಾನು ಕೂಡ ಹಾಗೆಯೇ ಮಾಡಿ ಕೈ ಜೋಡಿಸಿಕೊಂಡು ಪ್ರಭುವಿನ ಮುಂದೆ ನಿಂತ. ಇದರ ನಂತರ ಪರ್ವತಾಕಾರದ ಮಹಾವಿಷ್ಣುವು ಪ್ರಸನ್ನನಾಗಿ ಹೇಳ್ತಾನೆ, ಪ್ರಿಯ ಕೃಷ್ಣ ಮತ್ತು ಅರ್ಜುನರೇ, ನಿಮ್ಮಿಬ್ಬರನ್ನು ನೋಡಲು ನಾನು ಕಾತರನಾಗಿದ್ದೆ. ಆದುದರಿಂದ ಬ್ರಾಹ್ಮಣನ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬರಲು ವ್ಯವಸ್ಥೆ ಮಾಡಿದೆ. ನೀವಿಬ್ಬರು ಈ ಅರಮನೆಗೆ ಬರುವಿರೆಂದು ನಿರೀಕ್ಷಿಸಿದೆ. ಜಗತ್ತಿಗೆ ಭಾರವಾಗಿರುವ ಆ ರಾಕ್ಷಸರ ಶಕ್ತಿಯನ್ನು ಕಡಿಮೆ ಮಾಡಲು ನೀವಿಬ್ಬರು ನನ್ನ ಅವತಾರಗಳಾಗಿ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಂಡಿದ್ದೀರಾ. ಜಗತ್ತಿಗೆ ಬೇಡವಾದ ಆ ರಾಕ್ಷಸರನ್ನು ಕೊಂದು ದಯವಿಟ್ಟು ನನ್ನ ಬಳಿಗೆ ಹಿಂದಕ್ಕೆ ಬನ್ನಿ ನೀವು ಅಂತೇಳಿ. ನೀವಿಬ್ರು ಕೂಡ ಮಹರ್ಷಿ ನರನಾರಾಯಣರ ಅವತಾರಗಳು. ನೀವಿಬ್ರು ಸ್ವಯಂ ಸಂಪೂರ್ಣರಾಗಿದ್ರು ಕೂಡ ಭಕ್ತರನ್ನು ರಕ್ಷಿಸಿ ರಾಕ್ಷಸರನ್ನು ನಾಶ ಮಾಡಿ ಮುಖ್ಯವಾಗಿ ಶಾಂತಿ ಸಮಾಧಾನಗಳು ಮುಂದುವರಿಯುವಂತೆ ಜಗತ್ತಿನಲ್ಲಿ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸಲು ನೀವು ವಾಸ್ತವ ಧರ್ಮದ ಈ ಮೂಲ ತತ್ವಗಳನ್ನು ಬೋಧಿಸ್ತಾ ಇದ್ದೀರಾ. ಇದರಿಂದ ಜಗತ್ತಿನ ಜನರು ನಿಮ್ಮನ್ನು ಅನುಸರಿಸಿ ಶಾಂತಿ ಸಂಪತ್ತುಗಳನ್ನು ಅನುಭವಿಸಲು ಸಾಧ್ಯವಾಗ್ತದೆ ಅಂತ. ಅನಂತರ ಇಲ್ಲಿ ಕೃಷ್ಣಾರ್ಜುನರು ಮಹಾವಿಷ್ಣುವಿಗೆ ಪ್ರಣಾಮ ಮಾಡಿ ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ತಾವು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿದ ಮಾರ್ಗದಲ್ಲಿಯೇ ಅವರು ಹಿಂದಿರುಗುತ್ತಾರೆ. ಬ್ರಾಹ್ಮಣನ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗ್ತಾರೆ. ಹಾಗಿದ್ರು ದ್ವಾರಕೆಗೆ ಹಿಂದಿರುಗಿ ಕೃಷ್ಣಾರ್ಜುನರು ಬ್ರಾಹ್ಮಣರ ಎಲ್ಲಾ ಮಕ್ಕಳನ್ನು ಅವರಿಗೆ ಒಪ್ಪಿಸಿದ್ರು. ಕೃಷ್ಣನ ಕೃಪೆಯಿಂದ ಈ ದಿವ್ಯ ಲೋಕವನ್ನು ಸಂದರ್ಶಿಸಿದ ನಂತರ ಅರ್ಜುನನಿಗೆ ಪರಮಾಶ್ಚರ್ಯವಾಯಿತು. ಈ ಭೌತಿಕ ಜಗತ್ತಿನಲ್ಲಿ ಇರುವಂತ ಶ್ರೀಮಂತಿಕೆ ಎಲ್ಲ ಕೃಷ್ಣನಿಂದ ಹೊರಹೊಮ್ಮಿದುವುದು ಎನ್ನುವುದು ಕೃಷ್ಣನ ಕೃಪೆಯಿಂದ ಅಂತೇಳಿ ಅವನಿಗೆ ಅರ್ಥ ಆಗ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದೇ ಉನ್ನತ ಸ್ಥಿತಿ ಇದ್ರೂ ಅದು ಕೃಷ್ಣನ ಕೃಪೆ. ಆದುದರಿಂದ ಮನುಷ್ಯನು ಕೃಷ್ಣನಲ್ಲಿ ಕೃತಜ್ಞತೆಯಿಂದ ಕೂಡಿದ ಕೃಷ್ಣ ಪ್ರಜ್ಞೆ ಇರ್ಬೇಕು ಮನುಷ್ಯನಾದವನಿಗೆ. ಏಕೆಂದ್ರೆ ಅವನಿಗೆ ಏನೇ ಇದ್ರೂ ಕೂಡ ಅದು ಕೃಷ್ಣನ ಕೃಪೆ. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಆದಂತಹ ಅನುಭವವು ಭೌತಿಕ ಜಗತ್ತಿನಲ್ಲಿ ತಾನು ಇದ್ದಾಗ ಕೃಷ್ಣನು ನಡೆಸಿದಂತಹ ಸಾವಿರಾರು ಲೀಲೆಗಳಲ್ಲಿ ಅದು ಒಂದು. ಅವೆಲ್ಲವೂ ಜಗತ್ತಿನ ಚರಿತ್ರೆಯಲ್ಲಿ ಅದ್ವಿತೀಯವಾದವು.
ಸದೃಶವಾದದ್ದು. ಈ ಎಲ್ಲಾ ಲೀಲೆಗಳು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ತೋರಿಸಿ ಅದು ಕೊಡ್ತದೆ. ಆದ್ರೂ ಈ ಜಗತ್ತಿನಲ್ಲಿ ಅವನು ಇದ್ದ ಕಾಲದಲ್ಲಿ ಹಲವು ಲೌಕಿಕ ಕರ್ತವ್ಯಗಳನ್ನು ಮಾಡಬೇಕಾದ ಸಾಮಾನ್ಯ ಮನುಷ್ಯನಂತೆ ಅವನು ನಡೆದುಕೊಳ್ತಾನೆ. ಅವನು ಆದರ್ಶ ಗೃಹಸ್ಥನಾಗಿ ನಡೆದುಕೊಳ್ತಾನೆ. ಅವನಿಗೆ 16,000 ಪತ್ನಿಯರಿದ್ರು, 16,000 ಅರಮನೆಗಳಿತ್ತು, 1,60,000 ಮಕ್ಕಳಿದ್ರು. ಭೌತಿಕ ಪ್ರಪಂಚದಲ್ಲಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಹೇಗೆ ಬದುಕಬೇಕು ಎನ್ನುವುದನ್ನು ರಾಜರುಗಳಿಗೆ ತೋರಿಸಿಕೊಡಲು ಅವನು ಅನೇಕ ಯಜ್ಞಗಳನ್ನು ಕೂಡ ಮಾಡ್ತಾನೆ. ಆದರ್ಶ ಪುರುಷೋತ್ತಮನಾಗಿ ಮಾನವ ಸಮಾಜದಲ್ಲಿ ಅತ್ಯುನ್ನತ ವರ್ಗದವರಾದ ಬ್ರಾಹ್ಮಣರಿಂದ ಪ್ರಾರಂಭಿಸಿ ಅತಿ ಕೆಳಗಿನ ಮನುಷ್ಯರು ಸೇರಿದಂತೆ ಸಾಮಾನ್ಯ ಜೀವಿಗಳವರೆಗೆ ಎಲ್ಲರ ಬಯಕೆಗಳನ್ನು ಕೂಡ ಈಡೇರಿಸಿದ. ಜಗತ್ತಿನಲ್ಲಿ ಎಲ್ಲ ಸೂಕ್ತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನವಾಗುವಂತೆ ಮಳೆಯನ್ನು ಹಂಚಿ ಆ ಕಾರ್ಯವನ್ನು ಇಂದ್ರ ಮಹಾರಾಜನು ನೆರವೇರಿಸುವಂತೆ ತನ್ನ ಅವ್ಯಾಚ ಕರುಣೆಯನ್ನು ಕೂಡ ಅವನು ವರ್ಷಿಸಿ ಕೃಷ್ಣನು ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನವನ್ನು ತರ್ತಾನೆ. ಭಕ್ತರನ್ನು ರಕ್ಷಿಸ್ತಾನೆ. ರಾಕ್ಷಸ ರಾಜರನ್ನು ಕೊಲ್ಲುವುದು ಅವನ ಮಹತ್ತಾದ ಒಂದು ಉದ್ದೇಶ ಆಗಿದೆ. ಇಲ್ಲಿ 100,000 ಸಾವಿರಾರು ರಾಕ್ಷಸರನ್ನು ಕೊಲ್ತಾನೆ. ಕೆಲವರನ್ನು ತಾನೇ ಕೊಲ್ತಾನೆ, ಇನ್ನು ಕೆಲವರನ್ನು ಅವನು ನಿಯೋಜಿಸಿದ ಹಾಗೆ ಅರ್ಜುನನು ಕೊಂದ. ಇನ್ನು ಅವನು ಯುಧಿಷ್ಠಿರನಂತಹ ಅನೇಕ ಮಂದಿ ಧರ್ಮಿಷ್ಠ ರಾಜರನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಹೀಗೆ ಅವನು ತನ್ನ ದೈವಿಕ ವ್ಯವಸ್ಥೆಯಿಂದ ಯುಧಿಷ್ಠಿರ ಮಹಾರಾಜನ ಒಳ್ಳೆಯ ಆಡಳಿತವನ್ನು ಸೃಷ್ಟಿಸಿದನು. ಅನಂತರ ಶಾಂತಿ ಸಮಾಧಾನಗಳು ಅಲ್ಲಿ ನೆಲೆಸಿದವು. ಹೀಗೆ ಕೃಷ್ಣನ ಉನ್ನತ ಶಕ್ತಿ ಎಂಬ 88ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಕೃಷ್ಣನ ಲೀಲೆಗಳ ಸಂಗ್ರಹ ವರ್ಣನೆ. ಕೃಷ್ಣನೊಡನೆ ತಾನು ಸಂದರ್ಶಿಸಲು ಸಾಧ್ಯವಾದ ಆಧ್ಯಾತ್ಮಿಕ ಜಗತ್ತಿನಿಂದ ಹಿಂದಿರುಗಿದ ಅರ್ಜುನನಿಗೆ ಬಹು ಆಶ್ಚರ್ಯವಾಗಿತ್ತು. ತಾನು ಸಾಮಾನ್ಯ ಜೀವಿಯಾದರೂ ಕೃಷ್ಣನ ಕೃಪೆಯಿಂದ ಕಣ್ಣಾರೆ ಆಧ್ಯಾತ್ಮಿಕ ಜಗತ್ತನ್ನು ನೋಡಲು ಸಾಧ್ಯವಾಯಿತು ಎಂದು ಯೋಚಿಸಿದನು. ಅವನ ಆಧ್ಯಾತ್ಮಿಕ ಜಗತ್ತನ್ನು ನೋಡಿದ್ದು ಮಾತ್ರವಲ್ಲ, ಭೌತಿಕ ಸೃಷ್ಟಿಯ ಕಾರಣನಾದ ಆದಿ ಮಹಾವಿಷ್ಣುವನ್ನು ಕಣ್ಣಾರೆ ಕಂಡಿದ್ದ. ಕೃಷ್ಣನು ವೃಂದಾವನದಿಂದ ಹೊರಕ್ಕೆ ಹೋಗುವುದೇ ಇಲ್ಲ ಎಂದು ಹೇಳಿದೆ. ವೃಂದಾವನಂ ಪರಿತ್ಯಜ್ಯನ ಪಾದಂ ಏಕಂ ಗಚ್ಚತಿ. ಕೃಷ್ಣನು ಮಧುರೆಯಲ್ಲಿ ಶ್ರೇಷ್ಠನು, ದ್ವಾರಕೆಯಲ್ಲಿ ಇನ್ನೂ ಶ್ರೇಷ್ಠನು, ವೃಂದಾವನದಲ್ಲಿ ಅತ್ಯಂತ ಶ್ರೇಷ್ಠನು. ದ್ವಾರಕೆಯಲ್ಲಿ ಕೃಷ್ಣನ ಲೀಲೆಗಳನ್ನು ಅವನು ವಾಸುದೇವ ಭಾಗವು ತೋರುತ್ತದೆ. ಆದರೂ ಮಥುರೆ ಮತ್ತು ದ್ವಾರಕೆಗಳಲ್ಲಿ ಕಾಣಿಸಿಕೊಂಡ ವಾಸುದೇವ ಭಾಗಕ್ಕೂ ವೃಂದಾವನದಲ್ಲಿ ಕೃಷ್ಣನ ಮೂಲ ಅಭಿವ್ಯಕ್ತಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಕೃಷ್ಣನು ಕಾಣಿಸಿಕೊಂಡಾಗ ಅವನ ಎಲ್ಲಾ ಅವತಾರಗಳು ಪೂರ್ಣ ಭಾಗಗಳು ಮತ್ತು ಪೂರ್ಣ ಭಾಗಗಳು ಅವನೊಡನೆ ಬರುತ್ತವೆ ಎನ್ನುವುದನ್ನು ಈ ಪುಸ್ತಕದ ಪ್ರಾರಂಭದಲ್ಲಿ ಚರ್ಚಿಸಿದ್ದೇವೆ. ಅವನ ಲೀಲೆಗಳಲ್ಲಿ ಹಲವು ತೋರಿಸಿದ್ದು ಸ್ವತಃ ಆದಿಕೃಷ್ಣನಲ್ಲ, ಅವನ ಅವತಾರದ ಬೇರೆ ಬೇರೆ ಭಾಗಗಳು ಮತ್ತು ಪೂರ್ಣ ಭಾಗಗಳು ಹಾಗೆ ಮಾಡಿದವು. ಆದ್ದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣಶಾಹಿ ವಿಷ್ಣುವನ್ನು ನೋಡಲು ಕೃಷ್ಣನಿಗೆ ಹೇಗೆ ಹೋದ ಎನ್ನುವುದು ಅರ್ಜುನಿಗೆ ಒಗಟಾಯಿತು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಭಾಷ್ಯಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಚರ್ಚಿಸಿದೆ. ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಬಹು ತವಕದಿಂದಿದ್ದ ಎನ್ನುವುದು ಅವನ ಮಾತಿನಿಂದ ಗೊತ್ತಾಗುತ್ತದೆ. ಆದರೆ ಮಹಾವಿಷ್ಣುವು ಬ್ರಾಹ್ಮಣನ ಮಕ್ಕಳನ್ನು ತೆಗೆದುಕೊಂಡು ಬಿಟ್ಟಿದ್ದರಿಂದ ಹಾಗೆ ಮಾಡಲು ಅವನು ದ್ವಾರಕೆಗೆ ಹೋಗಿದ್ದಿರಬೇಕು ಎಂದು ಹೇಳಬಹುದು. ಅವನು ಕೃಷ್ಣನನ್ನು ಅಲ್ಲೇಕೆ ಕಾಣಲಿಲ್ಲ? ಇದಕ್ಕೆ ಸಾಧ್ಯವಾದ ಒಂದು ಉತ್ತರವೆಂದರೆ, ಕೃಷ್ಣನು ಅನುಮತಿ ಕೊಡದಿದ್ದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣ ಸಾಗರದ ಮೇಲೆ ಮಲಗಿರುವ ಮಹಾವಿಷ್ಣುವು ಕೃಷ್ಣನನ್ನು ಕಾಣಲಾರ ಎನ್ನುವುದು. ಬ್ರಾಹ್ಮಣನ ಮಕ್ಕಳನ್ನು ಹುಟ್ಟುತ್ತಲೇ ಒಂದಾದ ಮೇಲೊಂದನ್ನು ತೆಗೆದುಕೊಂಡಿದ್ದರ ಕಾರಣ ಅವುಗಳನ್ನು ಹಿಂದಕ್ಕೆ ಪಡೆಯಲು ಕೃಷ್ಣನೇ ಬರುತ್ತಾನೆ. ಆಗ ಮಹಾವಿಷ್ಣುವು ಅವನನ್ನು ನೋಡಬಹುದು ಎನ್ನುವುದು. ಹೀಗಾದರೆ ಮುಂದಿನ ಪ್ರಶ್ನೆ ಇದು: ತಾನು ಕೃಷ್ಣನನ್ನು ನೋಡಲು ಸಾಧ್ಯವಾಗದಿದ್ದರೆ ಮಹಾವಿಷ್ಣುವು ದ್ವಾರಕೆಗೆ ಏಕೆ ಬರಬೇಕು?
ಬ್ರಾಹ್ಮಣನ ಮಕ್ಕಳನ್ನು ಕರೆತರಲು ತನ್ನ ಪರಿವಾರದಲ್ಲಿ ಯಾರನ್ನಾದರೂ ಏಕೆ ಕಳಿಸಲಿಲ್ಲ? ಇದಕ್ಕೆ ಒಂದು ಸಾಧ್ಯವಾದ ಉತ್ತರವೆಂದರೆ ಕೃಷ್ಣನ ಸಮ್ಮುಖದಲ್ಲಿ ದ್ವಾರಕೆಯ ಯಾವುದೇ ಪ್ರಜೆಗಳಿಗೆ ತೊಂದರೆ ಕೊಡಲು ಸಾಧ್ಯವಿರಲಿಲ್ಲ. ಆದುದರಿಂದ ಮಹಾವಿಷ್ಣುವಿನ ಪರಿವಾರದಲ್ಲಿ ಯಾರಿಗೂ ಬ್ರಾಹ್ಮಣರ ಮಕ್ಕಳನ್ನು ಕರೆದುಕೊಂಡು ಬರಲು ಸಾಧ್ಯವಿರಲಿಲ್ಲ. ಆದುದರಿಂದ ಅವರನ್ನು ಕರೆದುಕೊಂಡು ಹೋಗಲು ಅವನೇ ಬಂದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಬಹುದು. ಪ್ರಭುವಿಗೆ ಬ್ರಾಹ್ಮಣ್ಯ ದೇವ ಎಂದರೆ ಬ್ರಾಹ್ಮಣನು ಪೂಜಿಸಲು ಅರ್ಹನಾದ ದೇವರು ಎಂದು ಕರೆಯುತ್ತಾರೆ. ಹಾಗಿದ್ದಲ್ಲಿ ಒಬ್ಬರ ನಂತರ ಒಬ್ಬರಂತೆ 9 ಮಕ್ಕಳು ಸಾಯುವವರೆಗೆ ಬ್ರಾಹ್ಮಣನನ್ನು ಘೋರ ದುಃಖದಲ್ಲಿ ಏಕೆ ಇಟ್ಟ? ಕೃಷ್ಣನನ್ನು ನೋಡಲು ಮಹಾವಿಷ್ಣುವು ಎಷ್ಟು ಕಾತರನಾಗಿದ್ದನೆಂದರೆ ಒಬ್ಬ ಬ್ರಾಹ್ಮಣನಿಗೆ ತೊಂದರೆ ಕೊಡಲು ಅವನು ಹಿಂದೆಗೆಯಲಿಲ್ಲ ಎನ್ನುವುದು ಉತ್ತರ. ಬ್ರಾಹ್ಮಣನಿಗೆ ತೊಂದರೆ ಕೊಡುವುದು ನಿಷಿದ್ಧವಾದರೂ ಕೃಷ್ಣನನ್ನು ನೋಡಲು ವಿಷ್ಣುವು ಏನನ್ನಾದರೂ ಮಾಡಲು ಸಿದ್ಧವಾಗಿದ್ದನು. ಕೃಷ್ಣನನ್ನು ನೋಡಲು ಅಷ್ಟು ತವಕದಿಂದಿದ್ದನು. ಪ್ರತಿಯೊಂದು ಮಗುವನ್ನು ಕಳೆದುಕೊಂಡಾಗಲೂ ಬ್ರಾಹ್ಮಣನು ಅರಮನೆಯ ಬಾಗಿಲಿಗೆ ಬಂದು ಬ್ರಾಹ್ಮಣರಿಗೆ ರಕ್ಷಣೆ ಕೊಡಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಖಂಡಿಸುತ್ತಿದ್ದನು. ಬ್ರಾಹ್ಮಣನು ಕ್ಷತ್ರಿಯರನ್ನು ಕೃಷ್ಣನನ್ನು ನಿಂದಿಸುತ್ತಾನೆ. ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನು ಬರಲೇಬೇಕಾಗುತ್ತದೆ ಎನ್ನುವುದು ಮಹಾವಿಷ್ಣುವಿನ ಯೋಚನೆ. ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಬಹುದು. ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಸಾಧ್ಯವಿಲ್ಲದಿದ್ದರೆ ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನು ಬೇಕಾಗಿದ್ದುದು ಏಕೆ? ಕೃಷ್ಣನು ವಿಷ್ಣುವನ್ನು ನೋಡಲು ಹೋದದ್ದು ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬರುವುದಕ್ಕಲ್ಲ, ಆದರೆ ಅರ್ಜುನನಿಗೋಸ್ಕರ ಹಾಗೆ ಮಾಡಿದ ಎನ್ನುವುದು ಉತ್ತರ. ಅವನಿಗೆ ಅರ್ಜುನನು ಎಷ್ಟು ಆತ್ಮೀಯ ಗೆಳೆಯನಾಗಿದ್ದನೆಂದರೆ ಅರ್ಜುನನು ಅಗ್ನಿಯನ್ನು ಪ್ರವೇಶಿಸಿ ಪ್ರಾಣವನ್ನು ಬಿಡಲು ಸಿದ್ಧನಾದಾಗ ಕೃಷ್ಣನು ಅವನಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲು ಬಯಸಿದನು. ಆದರೆ ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರದಿದ್ದರೆ ಅರ್ಜುನನನ್ನು ಅಗ್ನಿ ಪ್ರವೇಶ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಆದುದರಿಂದ ಕೃಷ್ಣನು ಅವನಿಗೆ, ನಾನು ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರುತ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಎಂದು ಭರವಸೆ ನೀಡಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡೋಣ ಶ್ರೀಕೃಷ್ಣನ ಲೀಲೆಗಳ ಸಂಗ್ರಹದ ವರ್ಣನೆ 89. ಕೃಷ್ಣನೊಡನೆ ತಾನು ಸಂದರ್ಶಿಸಲು ಸಾಧ್ಯವಾದ ಆಧ್ಯಾತ್ಮಿಕ ಜಗತ್ತಿನಿಂದ ಹಿಂದಿರುಗಿದ ಅರ್ಜುನನಿಗೆ ತುಂಬಾ ಆಶ್ಚರ್ಯ ಆಯಿತು. ಅವನು ತಾನು ಸಾಮಾನ್ಯ ಜೀವಿಯಾದ್ರೂ ಕೂಡ ಕೃಷ್ಣನ ಕೃಪೆಯಿಂದ ಕಣ್ಣಾರೆ ಆಧ್ಯಾತ್ಮಿಕ ಜಗತ್ತನ್ನು ನೋಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಯೋಚಿಸ್ತಾನೆ. ಅವನು ಆಧ್ಯಾತ್ಮಿಕ ಜಗತ್ತನ್ನು ನೋಡಿದು ಮಾತ್ರವಲ್ಲ, ಈ ಭೌತಿಕ ಸೃಷ್ಟಿಗೆ ಕಾರಣನಾದ ಆದಿ ಮಹಾವಿಷ್ಣುವನ್ನು ಅವನು ಕಣ್ಣಾರೆ ಕಂಡಿದ್ದ. ಕೃಷ್ಣನು ವೃಂದಾವನದಿಂದ ಹೊರಕ್ಕೆ ಹೋಗುವುದೇ ಇಲ್ಲ ಎಂದು ಹೇಳಿದೆ. ವೃಂದಾವನಂ ಪರಿತ್ಯಾಜ್ಯನ ಪಾದಂ ಏಕಂ ಗಚ್ಚತಿ. ಅಂದ್ರೆ ಕೃಷ್ಣನು ಮಥುರೆಯಲ್ಲಿ ಶ್ರೇಷ್ಠನು, ದ್ವಾರಕೆಯಲ್ಲಿ ಇನ್ನೂ ಶ್ರೇಷ್ಠ, ವೃಂದಾವನದಲ್ಲಿ ಅತ್ಯಂತ ಶ್ರೇಷ್ಠನು. ದ್ವಾರಕೆಯಲ್ಲಿ ಕೃಷ್ಣನ ಲೀಲೆಗಳನ್ನು ಅವನು ವಾಸುದೇವ ಭಾಗವು ತೋರ್ತದೆ. ಆದರೂ ಮಥುರೆ ಮತ್ತು ದ್ವಾರಕೆಗಳಲ್ಲಿ ಕಾಣಿಸಿಕೊಂಡ ವಾಸುದೇವ ಭಾಗಕ್ಕೂ ವೃಂದಾವನದಲ್ಲಿ ಕೃಷ್ಣನ ಮೂಲ ಅಭಿವ್ಯಕ್ತಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಇಲ್ಲಿ ಕೃಷ್ಣನು ಕಾಣಿಸಿಕೊಂಡಾಗ ಅವನ ಎಲ್ಲಾ ಅವತಾರಗಳು ಪೂರ್ಣ ಭಾಗಗಳು ಮತ್ತು ಪೂರ್ಣ ಭಾಗಗಳ ಭಾಗಗಳು ಅವನೊಡನೆ ಅದು ಬರುತ್ತವೆ ಎನ್ನುವುದನ್ನು ಈ ಪುಸ್ತಕದ ಪ್ರಾರಂಭದಲ್ಲೇ ನಾವು ಚರ್ಚಿಸಿದೆವು. ಅವನ ಲೀಲೆಗಳಲ್ಲಿ ಹಲವನ್ನು ತೋರಿಸಿದ್ದು ಸ್ವತಃ ಆದಿ ಕೃಷ್ಣನನ್ನು ಅಲ್ಲವು,
ಅವನ ಅವತಾರದ ಬೇರೆ ಬೇರೆ ಭಾಗಗಳು ಮತ್ತು ಪೂರ್ಣ ಭಾಗಗಳು ಹಾಗೆ ಮಾಡಿದವು. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣವರ್ಣವಶಾಹಿ ವಿಷ್ಣುವನ್ನು ನೋಡಲು ಕೃಷ್ಣನು ಹೇಗೆ ಹೋದ ಎನ್ನುವುದು ಅರ್ಜುನನಿಗೀಗ ಒಂದು ಒಗಟ್ಟಾಯಿತು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಭಾಷೆಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಚರ್ಚಿಸಿದೆ. ನೋಡೋಣ ಏನಂತೇಳಿ. ಇಲ್ಲಿ ಅರ್ಜುನ ನಿಜವಾಗಿಯೂ ಪುಣ್ಯವಂತ. ಭಗವಂತನೊಂದಿಗೆ ಹೇಗೋ ಅವನಿಗೆ ಸಹಚರನಾಗಿ ಇದ್ದ, ಸಖ್ಯನಾಗಿ ಇದ್ದ, ಅವನ ಶಿಷ್ಯ, ಅವನ ಗುರು ಕೂಡ ಆಗಿದ್ರು. ಅಯ್ಯೋ ಕೃಷ್ಣ, ಆದ್ರೂ ಅರ್ಜುನನಿಗೆ ಇಲ್ಲಿ ಒಂದು ಒಗ್ಗಟ್ಟೆ ಆಯ್ತು. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಕೃಷ್ಣನಿಗೆ ಅಂತೇಳಿ. ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಬಹು ತವಕದಿಂದ ಎನ್ನುವುದು ಅವನ ಮಾತಿನಿಂದ ಇದು ಗೊತ್ತಾಗ್ತದೆ. ತವಕದಿಂದ ಇದ್ದ ಅಂತೇಳಿ. ಆದ್ರೆ ಮಹಾವಿಷ್ಣುವು ಬ್ರಾಹ್ಮಣನ ಮಕ್ಕಳನ್ನು ತೆಗೆದುಕೊಂಡು ಬಿಟ್ಟಿದ್ರಿಂದ ಹಾಗೆ ಮಾಡಲು ಅವನ ದ್ವಾರಕೆಗೆ ಹೋಗಿದ್ದಿರ್ಬೇಕು ಅಂತ ಹೇಳ್ಬೋದು. ಅವನು ಕೃಷ್ಣನನ್ನು ಅಲ್ಲೇಕೆ ಕಾಣಲಿಲ್ಲ? ಇದಕ್ಕೆ ಸಾಧ್ಯವಾದ ಒಂದು ಉತ್ತರವೆಂದರೆ, ಕೃಷ್ಣನು ಅನುಮತಿ ಕೊಡದಿದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣ ಸಾಗರದ ಮೇಲೆ ಮಲಗಿರುವ ಮಹಾವಿಷ್ಣು ಕೃಷ್ಣನನ್ನು ಕಾಣ್ಲಿಕ್ಕೆ ಆಗೋದು ಎನ್ನುವುದು. ಬ್ರಾಹ್ಮಣನ ಮಕ್ಕಳನ್ನು ಅವು ಹುಟ್ಟುತ್ತಲೇ ಒಂದಾದ ಮೇಲೊಂದನ್ನು ತೆಗೆದುಕೊಂಡದ್ರ ಕಾರಣ ಅವುಗಳನ್ನು ಹಿಂದಕ್ಕೆ ಪಡೆಯಲು ಕೃಷ್ಣನೇ ಬರ್ತಾನೆ ಅಂತೇಳಿ. ಆಗ ಮಹಾವಿಷ್ಣುವನ್ನು ಅವನನ್ನು ನೋಡಬಹುದು ಎನ್ನುವುದು. ಹೀಗಾದ್ರೆ ಮುಂದಿನ ಪ್ರಶ್ನೆ ಇದು: ತಾನು ಕೃಷ್ಣನನ್ನು ನೋಡಲು ಸಾಧ್ಯವಾಗದಿದ್ರೆ ಮಹಾವಿಷ್ಣುವು ದ್ವಾರಕೆಗೆ ಏಕೆ ಬರಬೇಕು? ಬ್ರಾಹ್ಮಣನ ಮಕ್ಕಳನ್ನು ಕರೆತರಲು ತನ್ನ ಪರಿವಾರದಲ್ಲಿ ಯಾರನ್ನಾದ್ರೂ ಏಕೆ ಕಳುಹಿಸಲಿಲ್ಲ? ಇದಕ್ಕೆ ಒಂದು ಸಾಧ್ಯವಾದ ಉತ್ತರವೆಂದರೆ, ಕೃಷ್ಣನ ಸಮ್ಮುಖದಲ್ಲಿ ದ್ವಾರಕೆಯು ಯಾವುದೇ ಪ್ರಜೆಗಳಿಗೆ ತೊಂದರೆ ಕೊಡಲು ಸಾಧ್ಯವಿರಲಿಲ್ಲ. ಆದುದರಿಂದ ಮಹಾವಿಷ್ಣುವಿನ ಪರಿವಾರದಲ್ಲಿ ಯಾರಿಗೂ ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬರಲು ಸಾಧ್ಯವಿರಲಿಲ್ಲ. ಆದುದರಿಂದ ಅವರನ್ನು ಕರೆದುಕೊಂಡು ಹೋಗಲು ಅವನೇ ಬರ್ತಾನೆ. ಇನ್ನು ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು ಇಲ್ಲಿ. ಪ್ರಭುವಿಗೆ ಬ್ರಾಹ್ಮಣ್ಯ ದೇವ ಎಂದರೆ ಬ್ರಾಹ್ಮಣನನ್ನು ಪೂಜಿಸಲು ಅರ್ಹನಾದ ದೇವರು ಎಂದು ಕರೆಯಬಹುದು. ಹಾಗಿದ್ದಲ್ಲಿ ಒಬ್ಬರ ನಂತರ ಒಬ್ಬರಂತೆ 9 ಮಕ್ಕಳು ಸಾಯುವವರೆಗೆ ಬ್ರಾಹ್ಮಣನನ್ನು ಘೋರ ದುಃಖದಲ್ಲಿ ಯಾಕೆ ಇಟ್ಟ? ಕೃಷ್ಣನನ್ನು ನೋಡಲು ಮಹಾವಿಷ್ಣು ಎಷ್ಟು ಕಾತರನಾಗಿದ್ದನೆಂದ್ರೆ ಒಬ್ಬ ಬ್ರಾಹ್ಮಣನಿಗೆ ತೊಂದರೆ ಕೊಡಲು ಅವನು ಹಿಂದೆಗೆಯಲಿಲ್ಲ ಎನ್ನುವುದು ಇದರ ಉತ್ತರ. ಬ್ರಾಹ್ಮಣನಿಗೆ ತೊಂದರೆ ಕೊಡುವುದು ನಿಷಿದ್ಧವಾದರೂ ಕೃಷ್ಣನನ್ನು ನೋಡಲು ವಿಷ್ಣುವು ಏನನ್ನಾದ್ರೂ ಮಾಡಲು ಸಿದ್ಧನಾಗಿದ್ದ. ಕೃಷ್ಣನನ್ನು ನೋಡಲು ಅಷ್ಟು ತವಕದಿಂದ ಇದ್ದವನು. ಪ್ರತಿಯೊಂದು ಮಗುವನ್ನು ಕಳೆದುಕೊಂಡಾಗಲೂ ಬ್ರಾಹ್ಮಣನು ಅರಮನೆಯ ಬಾಗಿಲಿಗೆ ಬಂದು ಬ್ರಾಹ್ಮಣರಿಗೆ ರಕ್ಷಣೆ ಕೊಡಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯನಲ್ಲ ಅಂತೇಳಿ ಖಂಡಿಸ್ತಿದ್ದ. ಬ್ರಾಹ್ಮಣನು ಕ್ಷತ್ರಿಯರನ್ನು ಕೃಷ್ಣನನ್ನು ನಿಂದಿಸ್ತಾನೆ. ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನು ಬರಲೇಬೇಕಾಗ್ತದೆ ಅಂತ ಮಹಾವಿಷ್ಣುವಿನ ಇದೊಂದು ಯೋಜನೆ. ಇನ್ನೂ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು. ಮಹಾವಿಷ್ಣುವು ಕೃಷ್ಣನನ್ನು ಕಾಣಲು ಸಾಧ್ಯವಿಲ್ಲದಿದ್ರೆ ಬ್ರಾಹ್ಮಣನ ಮಕ್ಕಳನ್ನು ಯಾಕೆ ಹಿಂದಕ್ಕೆ ಕರೆದುಕೊಂಡು ಹೋಗಲು ಕೃಷ್ಣನೇ ಬೇಕಾಗಿದ್ದುದು ಏಕೆ? ಕೃಷ್ಣನು ಮಹಾವಿಷ್ಣುವನ್ನು ನೋಡಲು ಹೋದದ್ದು ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬರುವುದಕ್ಕೆ ಅಲ್ಲ, ಆದ್ರೆ ಅರ್ಜುನನಿಗೋಸ್ಕರ ಹಾಗೆ ಮಾಡಿದು ಅಂತ ಹೇಳಿ ಇಲ್ಲೊಂದು ಉತ್ತರ. ಅವನಿಗೆ ಅರ್ಜುನನು ಎಷ್ಟು ಆತ್ಮೀಯ ಗೆಳೆಯನಾಗಿದ್ದಾನೆಂದ್ರೆ ಅರ್ಜುನನು ಅಗ್ನಿಯನ್ನು ಪ್ರವೇಶಿಸ್ತಾನೆ, ಪ್ರಾಣವನ್ನು ಬಿಡ್ತಾನೆ ಅಂತೇಳಿ ಸಿದ್ಧನಾಗ್ತಾನಲ್ಲ. ಅದಕ್ಕೆ ಕೃಷ್ಣನು ಅವನಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡ್ಲಿಕ್ಕೋಸ್ಕರ ಆ ರೀತಿ ಮಾಡಿದ. ಆದ್ರೆ ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರದಿದ್ದರೆ ಅರ್ಜುನನು ಅಗ್ನಿ ಪ್ರವೇಶ ಮಾಡುವುದನ್ನಂತೂ ಬಿಡ್ತಿರ್ಲಿಲ್ಲ. ಆದುದರಿಂದ ಕೃಷ್ಣನು ಅವನಿಗೆ, ನಾನು ಬ್ರಾಹ್ಮಣನ ಮಕ್ಕಳನ್ನು ಹಿಂದಕ್ಕೆ ಕರೆತರ್ತೇನೆ, ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂತೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದ. ಹರೇ ಕೃಷ್ಣ. ನಾಳೆ ಇಲ್ಲ, ಇನ್ನು ಸೋಮವಾರ ಇದನ್ನು ಕಂಟಿನ್ಯೂ ಮಾಡೋಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಹರೇ ಹರೇ ಕೃಷ್ಣ ಕೃಷ್ಣ ಧನ್ಯವಾದಗಳು ಮಾತಾಜಿ, ಮಾತಾಜಿ, ದಂಡೋತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ